ಯೇಸು ಬರಲಿದ್ದಾರೆ. ಅವರನ್ನು ಆರಾಧಿಸೋಣ, ಸ್ವಾಗತಿಸೋಣ. ಸಾಧ್ಯವಾದವರು ಮೊಣಕಾಲೂರಬಹುದು. ಪ್ರಿಯರೇ, ಈಗ ಆಂತರಿಕ ಸೌಖ್ಯದ ಆರಾಧನೆಯನ್ನು ನಾವು ಆರಂಭಿಸಲಿದ್ದೇವೆ. ಈ ಆಂತರಿಕ ಸೌಖ್ಯದ ಆರಾಧನೆ ಪ್ರಾರ್ಥನೆಯ ಸಮಯದಲ್ಲಿ ನಾವು ಒಂದು ಪ್ರಾರ್ಥನಾ ಪುಸ್ತಕವನ್ನು ಉಪಯೋಗಿಸಲಿದ್ದೇವೆ. ಈ ಪ್ರಾರ್ಥನೆಯ ಪುಸ್ತಕವನ್ನು ಈ ಸಮಯದಲ್ಲಿ ನಿಮಗೆ ಹಂಚಲಾಗುವುದು. ಈ ಪ್ರಾರ್ಥನೆಯ ಪುಸ್ತಕದಲ್ಲಿ ಒಂದು ವಿಶೇಷತೆ ಇದೆ. ಈ ವಿಶೇಷತೆಯನ್ನು ನಾವು ನಾಳೆ ನಿಮಗೆ ತಿಳಿಸುತ್ತೇವೆ, ಆದರೆ ಇಂದು ಸಮಯವಿಲ್ಲ. ಈ ಆಂತರಿಕ ಸೌಖ್ಯದ ಪ್ರಾರ್ಥನೆ ಈ ನಮ್ಮ ಪ್ರಾರ್ಥನೆಯ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಅದನ್ನು ಹಾಕಲಾಗಿದೆ. ಹಾಗಾಗಿ ಈಗ ನಿಮಗೆ ಹಂಚಲಾಗುವ ಈ ಪುಸ್ತಕವನ್ನು ನೀವು ಕ್ರಯಕ್ಕೆ ಕೊಳ್ಳಲು ಬಯಸುತ್ತೀರಾದರೆ ಅದರ ಬೆಲೆ ಕೇವಲ 30 ರೂಪಾಯಿ ಮಾತ್ರ. ಅದರ ಬೆಲೆ ಹೆಚ್ಚಿದೆ, ಆದರೆ 30 ರೂಪಾಯಿಗೆ ಮಾತ್ರ ಅದನ್ನು ಮಾರುತ್ತಾರೆ. ಆದರೆ ಯಾರಿಗಾದರೂ ಪುಸ್ತಕ ಬೇಕು, ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳುವವರು ನಮ್ಮ ಜೊತೆಯಲ್ಲಿ ಹೇಳಿ ಆ ಪ್ರಾರ್ಥನೆಯ ಪುಸ್ತಕವನ್ನು ಖರೀದಿಸಬಹುದು. ಆದರೆ ಈಗ ಅದನ್ನು ಖರೀದಿಸುವುದಲ್ಲ, ಇಗರ್ಜಿಯ ಒಳಗೆ ಖರೀದಿಸುವುದಲ್ಲ. ಈಗ ಅದನ್ನು ಉಪಯೋಗಿಸಿ ನಿಮಗೆ ಬೇಕಿದ್ದರೆ ನಂತರ ನಮ್ಮ ಸಹೋದರರು ಹೊರಗಿರುತ್ತಾರೆ, ಅವರೊಡನೆ ಹೋಗಿ ಹಣವನ್ನು ನೀವು ನೀಡಬಹುದು, ಕೇವಲ 30 ರೂಪಾಯಿ. ಆದರೆ ಆಂತರಿಕ ಸೌಖ್ಯದ ಪ್ರಾರ್ಥನೆ ಆ ಪುಸ್ತಕದಿಂದ ನಾವೀಗ ಮಾಡಲಿದ್ದೇವೆ. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಆರಾಧನೆ, 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 ಯೇಸುವೇ ಆರಾಧನೆ. 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 ಹಲ್ಲೆಲೂಯ, ಹಲ್ಲೆಲೂಯ, ಗೀತೆ ಹಾಡೋಣ. ಹಲ್ಲೆಲೂಯ, ಹಾಡಿ ಪಾಡಿ ಆರಾಧಿಸೋಣ.
ಆರಾಧಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಆಡೋಣ. ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಹಾಡೋಣ. ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಗೀತೆ ಆಡೋಣ. ಹಲ್ಲೆಲೂಯ ಹಾಡಿ ಪಾಡಿ ಆರಾಧಿಸೋಣ. ನಾವು ಇಂದು ವಿಶ್ವಾಸಾಗಿ ಆರಾಧಿಸುವೆವು. ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು. ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ನಾವು ಇಂದು ವಿಶ್ವಾಸಾದಿ ಆರಾಧಿಸುವೆವು. ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು. ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ಆರಾಧನೆ 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 ಯೇಸುವೇ ಆರಾಧನೆ. ಆರಾಧನೆ 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 ಯೇಸುವೇ ಆರಾಧನೆ. ಆರಾಧನೆ ಎಲ್ಲರೂ ಸೇರಿ ಆರಾಧನೆ ಸ್ವರವೆತ್ತಿ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ 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 ಯೇಸುವೇ ಆರಾಧನೆ. ದೇವದೂತರು ಆರಾಧಿಸುವ ಪರಿಶುದ್ಧನೇ. ಮಕ್ಕಳು ನಾವು ಹರ್ಷದಿಂದ ಆರಾಧಿಸುವೆವು. ದೇವದೂತರು ಆರಾಧಿಸುವ ಪರಿಶುದ್ಧನೇ. ಮಕ್ಕಳು ನಾವು ಹರ್ಷದಿಂದ ಆರಾಧಿಸುವೆವು. ಬಂಧನ ಮುಕ್ತಿ ಪಾಶದ ಮುಕ್ತಿ ಆರಾಧನೆ ಶಕ್ತಿ. ಕೋಟಿ ಚಿತ್ರ ಬಾಧೆಯು ಬೇಡ ಆರಾಧನೆ ಶಕ್ತಿ. ಬಂಧನ ಮುಕ್ತಿ ಪಾಶದ ಮುಕ್ತಿ ಆರಾಧನ ಶಕ್ತಿ. ಕೋಟಿ ಚಿತ್ರ ಬಾಲಿವೇದ ಆರಾಧನ ಶಕ್ತಿ. ಆರಾಧನೆ 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 ಯೇಸುವೇ ಆರಾಧನೆ. 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 ಭೋಗದ ಸೌಖ್ಯ ದಣಿವಿನ ಅಂತ್ಯ ಆರಾಧನೆಯಿಂದ. ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ. ರೋಗದ ಸೌಖ್ಯ ದಣಿವಿನ ಅಂತ್ಯ ಆರಾಧನೆಯಿಂದ. ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ. ರೋಗದ ಸೌಖ್ಯ ದಣಿವಿನ ಅಂತ್ಯ ಆರಾಧನೆಯಿಂದ. ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ. ರೋಗದ ಸೌಖ್ಯ ದಣಿವಿನ ಅಂತ್ಯ ಆರಾಧನೆಯಿಂದ. ಮಡಕೆಯ ಒಡೆತ ಬೆಂಕಿಯ ಉರಿತ
ಆರಾಧನೆಯಿಂದ. ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಸರಪಳಿ ಮುರಿದು ಬಂಧಿತರಿಲ್ಲ ಮೋಚನೆಗೊಂಡರು. ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಸರಪಳಿ ಮುರಿದು ಬಂಧಿತರೆಲ್ಲ ಮೋಚನೆಗೊಂಡರು. ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಸರಪಳಿ ಮುರಿದು ಬಂಧಿತರೆಲ್ಲ ಮೋಚನೆಗೊಂಡರು. ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು ಸರಪಳಿ ಮುರಿದು ಬಂಧಿತರೆಲ್ಲ ಮೋಚನೆಗೊಂಡರು. ಆರಾಧನೆ 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 ಯೇಸುವೇ ಆರಾಧನೆ. 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 ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ 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 ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ ಯೇಸುವೇ ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಲ್ಲ ಕುಳಿತುಕೊಳ್ಳಿ. ಪ್ರಿಯರೇ, ಈಗ ಒಂದು ಆಪರೇಷನ್ ನಡೀತದೆ. ನೀನು ಗಾಬರಿ ಆಗಬೇಡ್ರಿ. ನಿಮ್ಗೆ ಏನು ತೊಂದರೆ ಕೊಡಲ್ಲ. ಇದು ಈಗೆಲ್ಲ ಆಪರೇಷನ್ ಅಂತ ಹೇಳಿದ್ರೆ ಮೈ ಮುಟ್ಟದೆ ಆಪರೇಷನ್ ಮಾಡ್ತಾರೆ. ಲೇಸರ್ ಕಿರಣ ಉಂಟಲ್ಲ, ಎಕ್ಸ್ರೇ. ನಿಮ್ಮ ಮೈ ಮುಟ್ಟುವುದಿಲ್ಲ, ಆದರೂ ಕೂಡ ನಿಮ್ಮ ಪಿಕ್ಚರ್ ಎಲ್ಲ ಸ್ಕ್ರೀನಲ್ಲಿ ಬರುತ್ತೆ. ಈಗೆಲ್ಲ ಬ್ರೈನ್ ಸ್ಕ್ಯಾನಿಂಗು ಎಲ್ಲ
ಮೈ ಮುಟ್ಟುವುದಿಲ್ಲ, ಮುಟ್ಟದೇ ನಿಮ್ಮದು ಚಿಕಿತ್ಸೆ ನಡೀತದೆ. ಹಾಗೆ ಲೇಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ ಇದ್ದರೆ ಲೇಸರ್ನಿಂದ ಬರ್ನ್ ಮಾಡ್ತಾರೆ ಒಳಗಡೆ, ಗೊತ್ತೇ ಆಗಲ್ಲ. ಹಾಗೆ ಇದೊಂದು ಟ್ರೀಟ್ಮೆಂಟ್, ಇದೊಂದು ಆಪರೇಷನ್ನು. ಅದಕ್ಕೆ ಇನ್ನರ್ ಹೀಲಿಂಗ್ ಅಂತ. ಇನ್ನರ್ ಅಂತ ಹೇಳಿದ್ರೆ ಆಂತರಿಕ, ಅದು ಒಳಗಡೆ ಉಂಟದು ನೋವುಗಳು. ಅದ್ರ ಮೈ ಮುಟ್ಟುವುದಿಲ್ಲ ಯಾರು, ಬಟ್ ನೀವು ನಿಮ್ಮನ್ನೇ ಒಪ್ಪಿಸ್ಕೊಡ್ಬೇಕು ಆಪರೇಷನ್ನಿಗೆ. ಸಂತ ಪೌಲ ರೋಮಪುರ 7:15 ಹೇಳ್ತಾನೆ, ನಾನು ಮಾಡುವುದು ನನಗೆ ಅರ್ಥವಾಗುವುದಿಲ್ಲ. ಅಲ್ಲ, ನೀನು ಮಾಡೋದು ನಿನಗೆ ಅರ್ಥ ಆಗದಿದ್ರೆ ಮತ್ತೆ ಯಾರಿಗೆ ಅರ್ಥ ಆಗಬೇಕು? ನಾನು ಮಾಡೋದು ನನಗೆ ಅರ್ಥ ಆಗಲ್ಲ ಅಂತೆ, ಮತ್ತೆ ನೀನು ಅರ್ಥ ಆಗದಿದ್ರೆ ಯಾಕೆ ಮಾಡ್ತೀನಿ ನೀನು? ಯಾಕೋ ಗೊತ್ತಿಲ್ಲ. ಕೆಲಸ ಹೇಳ್ತಾರಲ್ಲ, ಛೇ ಕೂರು ಸಾಲೆ ಕಿದೆ ಕೆಲೆಗೊಂಡ ಛೇ पण कित्याक गेले तुवें म्हाका ಗೊತ್ತು ನಾ ಕಾಲ ಗೊತ್ತು ನಾ ಜಾವನ ಸಾಲೆ ಜಾವನ್ ಗೆಲೆ. ಹಾಗೆ ಈ ಪೌಲ ಹೇಳ್ತಾನೆ, ನಾನು ಮಾಡುವುದು ನನಗೆ ಅರ್ಥವಾಗೋದಿಲ್ಲ. ಏನದು? ಏನನ್ನು ಮಾಡಲು ಅಪೇಕ್ಷೆ ಪಡುತ್ತಾನೋ ಅದನ್ನು ಮಾಡುತ್ತಿಲ್ಲ. ಕಿತೆ ಕರಿಸೆ ತ್ಯಾವ್ ಕರಿನ. ಮತ್ತೆ ಏನನ್ನು ನಾನು ದ್ವೇಷ ಮಾಡ್ತೇನೋ ಅದನ್ನೇ ಮಾಡ್ತೇನೆ. कितें करूंक नजो तें हांव करता. बरें करीत म्हण म्हाका गोत्त आसा, बरें हांव करिना. वायट करूंक नजो म्हण गोत्त आसा, पूण वायटच करता. ಒಳ್ಳೆದು ಮಾಡಬೇಕಂತ ಗೊತ್ತುಂಟು. ಎಲ್ಲರೂ ಹೇಳ್ತಾರೆ ಒಳ್ಳೇದು ಮಾಡು, ದಾನ ಧರ್ಮ, ಉಪವಾಸ ವ್ರತ, ಕ್ಷಮೆ, ಕರುಣೆ, ದಯೆ ತೋರಿಸೋ, ಪ್ರೀತಿ ಮಾಡು, ಸಹಾಯ ಮಾಡು, ಪ್ರಾರ್ಥನೆ ಮಾಡು. ಗೊತ್ತುಂಟು, ಎಲ್ಲರೂ ಹೇಳ್ತಾರೆ, ಮಾಡುವುದಿಲ್ಲ. ಕಳ್ಳತನ, ಸುಳ್ಳು, ಹೊಟ್ಟೆಕಿಚ್ಚು, ಮತ್ಸರ, ದ್ವೇಷ, ವ್ಯಭಿಚಾರ, ಅನೈತಿಕ ಸಂಬಂಧ, ಡ್ರಿಂಕ್ಸು, ಡ್ರಗ್ಸು, ಅದೇ ಮಾಡ್ತೀನಿ ನಾನು. ಬಟ್ ಯಾರು ಹೇಳಿದ್ದು ಮಾಡೋಕ್ಕೆ? ಅದೇ ನನ್ಗೆ ಗೊತ್ತಾಗ್ತಿಲ್ಲ, ಯಾಕೆ ಮಾಡ್ತೀನೋ ಗೊತ್ತಿಲ್ಲ. ಕುರುನೋ ಸಾಲೆ ಕೆಲೆ. ಅದಕ್ಕೆ ಆಪರೇಷನ್, ಅದು ಒಳಗಡೆನೋ ಕೆಟ್ಟೋಗಿದೆಯಲ್ಲ. ಅದಕ್ಕೆ 20ನೇ ವಚನ, ರೋಮಪುರ 7:20, ನಾನು ಬಯಸದೇ ಇರುವುದನ್ನೇ ನಾನು ಮಾಡಿದರೆ, ನನಗೆ ಇಷ್ಟ ಮಾಡಬಾರ್ದನ್ನೇ ನಾನು ಮಾಡಿದರೆ ಅದನ್ನು ಮಾಡುವವನು ನಾನಲ್ಲ, ಅದನ್ನು ಮಾಡೋನು ನಾನಲ್ಲ, ಮತ್ತೆ ಯಾರು ಮಾಡ್ತಾರೆ? ನನ್ನಲ್ಲಿ ನೆಲೆಗೊಂಡಿರುವ ಪಾಪ, ನನ್ನಲ್ಲಿ ನೆಲೆಗೊಂಡಿರುವ ಕೆಡುಕು, ಪಾಪ, ಸೈತಾನ ಅದನ್ನು ಮಾಡಿಸ್ತಾನೆ. ಇದೇ ನಿಯಮವಾಗಿ ಬಿಟ್ಟಿದೆ. 22, ನನ್ನ ಅಂತರಂಗದಲ್ಲಿ ದೈವ ನಿಯಮ ಕುರಿತು ಆನಂದ ಪಡ್ತೇನೆ, ಇಂದ್ರಿಯದಲ್ಲಿ ಯಾವುದೋ ಬೇರೆ ನಿಯಮ ಕಾಣ್ತೀನಿ. ಇದು ನನ್ನ ಅಂತರಂಗ ನಿಯಮಕ್ಕೆ ತದ್ವಿರುದ್ಧವಾಗಿದೆ, ತದ್ವಿರುದ್ಧವಾಗಿದೆ. ಮಾಡಬೇಕಾದನ್ನ ಮಾಡ್ತಿಲ್ಲ, ಮಾಡಬಾರ್ದನ್ನ ಮಾಡ್ತೀನಿ. ಅಯ್ಯೋ, ನಾನಿಂತ ನಿರ್ಭಾಗ್ಯನು, ಸಾವಿನ ದವಡೆಗೆ ಸಿಕ್ಕಿಕೊಂಡಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ನನ್ನನ್ನು ಕಾಪಾಡೋರು ಯಾರು? ದೇವರೇ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ದೇವರಿಗೆ ಸ್ತೋತ್ರ ಸಲ್ಲಲಿ. ಆದ್ರಿಂದ ನಾವು ಅದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅದು ಆಂತರಿಕ ಗಾಯಗಳು. ಎಲ್ಲೋ ನೋವುಗಳುಂಟು ಒಳಗಡೆ. ಯಾರೋ ಏನೋ ಮಾಡಿದ್ದು, ನಮಗೆ ಅನ್ಯಾಯ ಕೇಡು ಮಾಡಿದ್ದುಂಟಲ್ಲ, ನಮಗೆ ನಮ್ಮ ಅಪ್ಪ ಅಮ್ಮಂದಿರು, ನಮ್ಮ ಪೂರ್ವಜರಿಗೆ ಮಾಡಿದ್ದು ಕೂಡ ಕೆಲವು ಸತಿ ಅದೆಲ್ಲ ನಮಗೆ ಬರ್ತದೆ. ಅದೆಲ್ಲ ಜೀನ್ಸ್ಗಳು, ಹಿರಿಯರಿಂದ ಬಂದದೆಲ್ಲ ನೋವುಗಳು ನಮಗೆ ಕೊಡ್ತವೆ. ಕಾಯಿಲೆ ರೋಗಗಳು ನಮ್ಮಿಂದ ನಮ್ಮ ಮಕ್ಕಳಿಗೆ ಹೋಗ್ತವೆ. ಅದು ಕೆಲವು ಕಾಯಿಲೆಗಳು ತಂದೆ ತಾಯಿಗಳದ್ದು ಮಕ್ಕಳಿಗೆ ಬರ್ತವೆ, ಮಕ್ಕಳಿಂದ ಅವರ ಮಕ್ಕಳಿಗೆ ಹೋಗ್ತವೆ. ಹಾಗೆ ಶಾಪಗಳು ಕೂಡ, ಹಿರಿಯರ ಶಾಪಗಳು ನಮಗೆ ಬರ್ತವೆ, ನಮ್ಮಿಂದ ಮಕ್ಕಳಿಗೆ ಹೋಗ್ತವೆ. ಅದು ಈಗ ಸರಿ ಮಾಡಿಲ್ಲ, ಅದು ನಿಮ್ಮ ಮಕ್ಕಳಿಗೆ ಹೋಗ್ತದೆ. ಅದರಿಂದ ಸರಿ ಮಾಡಿದ್ರೆ ಅಲ್ಲೇ ಅದು ಕ್ಲೋಸ್ ಆಗಿ ಹೋಗುತ್ತೆ. ಅದರಿಂದ ಪ್ರಿಯರಿ, ಶಸ್ತ್ರ ಇದು ಒಂದೊಂದು ಚಿಕಿತ್ಸೆ, ಇದು ಆಪರೇಷನ್ನು. ಈ ಆಪರೇಷನ್ನು
ಯಾರು ಮಾಡ್ತಾರೆ? ಎಫೆಸ 3:16. ಪೌಲನು ಎಫೆಸದವರಿಗೆ ಪತ್ರಿಕೆಯಲ್ಲಿ 3:16 ದೇವರು ತಮ್ಮ ಮಹಿಮೆಯ ಸಂಪನ್ಮೂಲಗಳಿಂದ ಪವಿತ್ರಾತ್ಮರ ಮುಖಾಂತರ ನಿಮ್ಮ ಅಂತರಂಗವನ್ನು ಬಲಗೊಳಿಸಲಿ. ಈ ಆಪರೇಷನ್ ಮಾಡೋರು ಯಾರು? ದೇವರು. ಯಾವ ಇನ್ಸ್ಟ್ರೂಮೆಂಟ್? ಹೋಲಿ ಸ್ಪಿರಿಟ್. ದೇವರು ಪವಿತ್ರಾತ್ಮರ ಮುಖಾಂತರ ನಿಮ್ಮ ಅಂತರಂಗ ವೀಕ್ ಆಗಿದೆ, ದುರ್ಬಲವಾಗಿದೆ, ಗಾಯಗೊಂಡಿದೆ, ಇದನ್ನೆಲ್ಲ ದೇವರು ಸ್ವರ್ಗೀಯ ಸಂಪನ್ಮೂಲಗಳಿಂದ, ಹೆವನ್ಲಿ ರಿಸೋರ್ಸಸ್, ಸ್ವರ್ಗೀಯ ಸಂಪನ್ಮೂಲಗಳಿಂದ ದೇವರು ಪವಿತ್ರಾತ್ಮರ ಮುಖಾಂತರ ನಿಮ್ಮ ಹಿನ್ನರಿಲಿಂಗ್ ಕೊಡ್ತಾರೆ, ಆಂತರಿಕ ಗಾಯ ವಾಸಿ ಮಾಡ್ತಾರೆ, ನಿಮಗೆ ಸೌಖ್ಯ ಶಾಂತಿ ಕೊಡ್ತಾರೆ ಪ್ರಿಯರೇ. ಆದ್ರಿಂದ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ, ಆರಾಮವಾಗಿ ಕೂತ್ಕೊಳ್ಳಿ, ಯಾವ ಡಿಸ್ಟರ್ಬೆನ್ಸ್ ಬೇಡ. ನಮ್ಮ ಮನಸ್ಸು ಚಂಚಲಾಗ್ಲಿಕ್ಕೆ ಬಿಡಬೇಡ್ರಿ. ಕಾನ್ಸಂಟ್ರೇಟ್ ಇಯರ್. ನಿಮ್ಮ ಕಾನ್ಸಂಟ್ರೇಷನ್ ಯೇಸುವಲ್ಲಿ ಇರಲಿ. ಸೌಖ್ಯದಾಯಕ ಯೇಸು, ಜೀವ ಕೊಡುವ ಯೇಸು, ಆಶೀರ್ವಾದ ಕೊಡುವ ಯೇಸು, ನಮ್ಮೆಲ್ಲ ರೋಗಗಳಿಂದ ಗುಣ ಮಾಡುವ ಯೇಸು, ಎಲ್ಲ ಸೈತಾನ, ದೆವ್ವ, ಭೂತ, ಮಾಟ, ಮಂತ್ರ, ತಂತ್ರಗಳಿಂದ, ಸಕಲ ದುಷ್ಟ ಕೆಟ್ಟ ಶಕ್ತಿಗಳಿಂದ ಸಂಪೂರ್ಣ ಬಿಡುಗಡೆ ಕೊಡುವ ದೇವರು ಯೇಸು, ಜೀಸಸ್. ಅಟೆನ್ಷನ್, ಗಮನ ಯೇಸು ಕಡೆ. ನಿಮ್ಮನ್ನೇ ಅರ್ಪಿಸಿಕೊಡಿ. ಸರೆಂಡರ್ ಯುವರ್ ಸೆಲ್ಫ್ ಟೋಟಲಿ ಟು ಜೀಸಸ್. ಯಾವುದೇ ನೋವಿರಲಿ, ಯಾವುದೇ ಗಾಯವಿರಲಿ, ಅದೆಲ್ಲ ಜೀಸಸ್ ಸರಿ ಮಾಡ್ತಾರೆ. ಯೇಸು ಸ್ವಾಮಿ ತಮ್ಮ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧ ಮಾಡಿ ಪವಿತ್ರಾತ್ಮರಿಂದ ನಿಮ್ಮ ಬಲಗೊಳಿಸಿ ತಂದೆ ದೇವರ ಆಶೀರ್ವಾದಗಳಿಂದ ನಮ್ಮ ತುಂಬುತ್ತಾರೆ. ಈ ಸಮಯದಲ್ಲಿ ಯೇಸು ಸ್ವಾಮಿನ ನಿಮ್ಮ ಜೀವಿತಕ್ಕೆ ಆಹ್ವಾನಿಸಿ. ಇನ್ವೈಟ್ ಜೀಸಸ್, ಹೋಲಿ ಸ್ಪಿರಿಟ್ ಟು ಯುವರ್ ಹಾರ್ಟ್. ಅದರಿಂದ ಬೇರೆ ಯಾವ ಹೊರಗಿನ ಶಬ್ದ, ಬೆಳಕು ಏನು ತೊಂದರೆ ಕೊಡದಿರಲಿ. ನಿಮಗೆ ನಿಮ್ಮ ತನು ಮನದ ಎಲ್ಲ ಯೇಸುವಲ್ಲಿ ಕೇಂದ್ರೀಕರಿಸಿ ಯೇಸು ಸ್ವಾಮಿ ನಿಮ್ಮನ್ನು ಸೌಖ್ಯಪಡಿಸಲು ನಿಮ್ಮನ್ನೇ ಒಪ್ಪಿಸಿಕೊಡಿ. ತಾಯ ಗರ್ಭದಲ್ಲಿ ಇದ್ದಂಥ ಸಮಯವನ್ನು ಬೇಕಾದರೆ ಕಣ್ಮುಚ್ಚಿಬಹುದು, ಮತ್ತು ನಿದ್ರೆ ಮಾಡಬೇಡ್ರಿ. ನಿಮ್ಮ ಗಮನ ತಾಯಿಯ ಗರ್ಭದಲ್ಲಿ ನೀವು ಇದ್ದೀರಲ್ಲ, ನಿಮ್ಮ ತಾಯಿ ನಿಮಗೆ ಗರ್ಭ ಧರಿಸಿದಾಗ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ನೋವುಗಳು, ನಿಮಗೆ ಬಂದಂಥ ತಂದೆ ತಾಯಿಗಳ ಶಾಪಗಳು. ಆ ಸಮಯದಲ್ಲಿ ಯೇಸನ್ನ ನಿಮಗೆ ಆ ಸಮಯಕ್ಕೆ ಆಹ್ವಾನಿಸಿರಿ. ತಾಯಿಯ ಗರ್ಭದಲ್ಲಿರುವಂಥ ಗಳಿಗೆಯಲ್ಲಿ ತಂದೆ ತಾಯಿಗಳು ನಿಮ್ಮನ್ನು ಬೇಡ ಅಂತ ತಿಳ್ಕೊಂಡಿರ್ಬೋದು. ಇಷ್ಟು ಬೇಗ ಈ ಮಗು ಬೇಡ ಇತ್ತು. ನಿಮ್ಮ ತಂದೆ ತಾಯಿಗಳು ತಾಯಿ ಟ್ಯಾಬ್ಲೆಟ್ ತಗೊಂಡಿರ್ಬೋದು, ಈ ಮಗು ಹೋಗಲಿ ಅಂತ ಔಷಧಿ ತಗೊಂಡಿರ್ಬೋದು, ಎಲ್ಲ ಪ್ರಯತ್ನ ಮಾಡಿರ್ಬೋದು. ಆದರೆ ನೀವು ಗರ್ಭಸ್ರಾವ ಆಗಲಿಲ್ಲ, ಹುಟ್ಟಿ ಬಂದ್ರಿ. ಬಟ್ ಅದೆಲ್ಲ ನಿಮ್ಮ ಮನಸ್ಸಲ್ಲಿರ್ತದೆ. ನನ್ನ ಮಮ್ಮಿಗೆ ನಾನು ಬೇಡ ಆದೆ, ನಮ್ಮ ಡ್ಯಾಡಿಗೆ ನಾನು ಬೇಡ ಆದೆ, ನನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ಟರು, ಆದರೆ ಜೀಸಸ್ ನನ್ನನ್ನು ಉಳಿಸಿದ್ರು. ಆ ತಂದೆ ತಾಯಿಗಳ ಮೇಲೆ ನಿಮಗೆ ದ್ವೇಷ ಇರ್ಬೋದು, ಮಮ್ಮಿ ಡ್ಯಾಡಿ ಮೇಲೆ ನಿಮಗೆ ಹಗೆತನ ಇರ್ಬೋದು. ಅದು ಗೊತ್ತಿಲ್ಲದೆ, ಬೇಕಂತ ನೀವು ಮಾಡಲ್ಲ, ಗೊತ್ತಿಲ್ಲದೇ ಆಗ್ತದೆ. ಕೆಲವು ತಂದೆ ಹೇಳ್ತಾರೆ, ನನ್ನ ಮಕ್ಕಳು ಉಲ್ಟಾ, ನಮ್ಮ ಮಕ್ಕಳು ವಿರೋಧ. ಯಾಕೆ? ಏನೋ ಮಾಡಿರಬೇಕು. ಗರ್ಭದಲ್ಲಿರ್ಬೇಕಾದ್ರೆ ನಿಮ್ಮ ಅಪ್ಪ ಕುಡಿದು ತಾಯಿಗೆ ಒದೆ ಕೊಟ್ಟಿರ್ಬೋದು. ನಿಮ್ಮ ಅಪ್ಪ ಕುಡಿದು ಬಂದು ತಾಯಿಗೆ ಬೈದಿರ್ಬೋದು. ಮರಿಯಳು ಮಾತೆ ಮರಿಯಮ್ಮ ಎಲಿಜಬೆತಳನ್ನು ಭೇಟಿ ಕೊಟ್ಟಾಗ ಎಲಿಜಬೆತಳ ಉದರದಲ್ಲಿದ್ದಂಥ ಮಗು ಭ್ರೂಣ ಕುಣಿದಾಡಿತು. ಹ್ಯಾಪಿನೆಸ್, ಜಾಯ್. ಆ ಟೈಮ್ನಲ್ಲಿ ನಮಗೆ ಒಳ್ಳೆಯದಾದರೆ ಖುಷಿಯಾಗುತ್ತೆ. ಅದೇ ನಮಗೆ ಮಮ್ಮಿಗೆ ಕೆಟ್ಟದಾದರೆ ಮಗುವಿಗೂ ಕೂಡ ಗಾಯವಾಗ್ತದೆ. ಕೈ ಭಾವನೆಗಳು ಮನಸ್ಸಲ್ಲಿ ಅನ್ಕಾನ್ಷಿಯಸ್ ಮೈಂಡ್ನಲ್ಲಿ ಬರ್ತದೆ. ಅದನ್ನು ಜೀಸಸ್ಸೇ ಗುಣ ಮಾಡಬೇಕು ನಿಮಗೆ. ಅಥವಾ ನಮಗೆ ಹೆಣ್ಣು ಬೇಕು ಅಂತ ಹೇಳಿರ್ಬೇಕಾ, ನೀವು ಗಂಡು ಹುಟ್ಟಿರ್ಬೋದು,
ಗಂಡು ಬೇಕಂತ ಹೇಳುವಾಗ ಹೆಣ್ಣು ಹುಟ್ಟಿರ್ಬೋದು. ಪ್ರಿಯರೇ, ಆ ಬಾಲ್ಯಾವಸ್ಥೆಯನ್ನು ನೀವು ಜ್ಞಾಪಿಸ್ಕೊಳ್ಳಿ. ಒಳಗಡೆ ಕಂಫರ್ಟೇಬಲ್ ಆಗಿದ್ದೀವಲ್ಲ, ತಾಯಿಯ ಉದರದಲ್ಲಿ ಬೆಚ್ಚಗಿದ್ದೀವೋ. ಆದರೆ ಅದು ಮಗುವನ್ನು ತೆಗಿಬೇಕಾದ್ರೆ ಡಾಕ್ಟರ್ಗಳು, ನರ್ಸ್ಗಳು ಏನೆಲ್ಲ ಇನ್ಸ್ಟ್ರೂಮೆಂಟ್ ಹಾಕಿ ಎಳೆದಿರ್ಬೋದು, ಮಗು ಬರಲ್ಲ ಅಂತ ಹೇಳಿಬಿಟ್ಟು ನಮ್ಮ ತಾಯಿಗೆ ತುಂಬ ಹೆರಿಗೆ ನೋವು ಕೊಟ್ಟಿರ್ಬೋದು. ಈ ಸಮಯದಲ್ಲಿ ಕೆಲವು ಸತಿ ದಾದಿಯರು ಎಷ್ಟು ಬೈತಾರೆ, ತೂ ನಿನಗೆ, ಅದೆಲ್ಲ ನಾನು ಹೇಳೋಕ್ಕಾಗಲ್ಲ, ಅನುಭವಿಸ್ರಿ ಗೊತ್ತಾಗುತ್ತೆ. ಒಂದೊಂದು ಮಾತುಗಳು ನರ್ಸ್ಗಳು ಹೇಳೋದು ನಾನು ಹೇಳಲ್ಲ. ಅದು ಕೆಲವು ತಾಯಿಂದ್ರೆ ಹೇಳಿದ್ದಾರೆ, ಫಾದರ್ ಹೆರಿಗೆ ನೋವು ಜಾಸ್ತಿ ಆದಾಗ, ವೇದನೆ ಪಡುವಾಗ ಆ ನರ್ಸ್ ಈ ಥರ ಮಾತು ಹೇಳಿದ್ದು ತುಂಬ ಕೆಟ್ಟ ಮಾತುಗಳು, ಅದೆಲ್ಲ ಮಗುವಿಗೆ ಹೋಗ್ತದೆ. ನನ್ನ ತಾಯಿ ನನ್ನಿಂದ ಸಫರ್ ಆದ್ಲು, ಆ ನರ್ಸನ್ನು ಬಿಡೋದಿಲ್ಲ, ಆ ಡಾಕ್ಟ್ರನ್ನ ಬಿಡಲ್ಲ, ಸಾಯಿಸಿಬಿಡ್ತೀನಿ ಅವ್ರನ್ನ, ನಮ್ಮ ಮಮ್ಮಿಗೆ ಹೇಟ್ ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು, ಅವಮಾನ ಪಡಿಸಿದ್ರು, ಅದೆಲ್ಲ ನೋವುಗಳು ನಮಗೆ ಮಗುವಿಗೆ ಬಂದಿರುತ್ತೆ. ಇನ್ನು ಸಣ್ಣ ಮಗು ಶಾಲೆಗೆ ಹಾಕಬೇಕಾದ್ರೆ ಸ್ಕೂಲಲ್ಲಿ ಆ ಭಯ, ಅಲ್ಲಿ ಆ ಮೇಸ್ಟ್ರು ನೋಡುವಾಗ, ಅವ್ರ ಕೈಲಿ ಕೋಲು ಬೆತ್ತ ನೋಡುವಾಗ, ಅಥವಾ ಟೀಚರು ಅವರ ಶಿಕ್ಷೆ ಎಲ್ಲ ನೋಡುವಾಗ, ಅದೆಲ್ಲ ನಮ್ಗೆ ಯಾರ ಹತ್ರ ಹೇಳೋಕ್ಕಾಗಲ್ಲ. ಅದೆಲ್ಲ ನೋವುಗಳು ಒಳಗಡೆ ನುಂಗಿ ಬಿಡ್ತೇವೆ, ಅದೆಲ್ಲ ಒಳಗೆ ಗಾಯಗಳಾಗಿರ್ತವೆ. ಯವನ ಪ್ರಾಯದಲ್ಲಿ ಕಾಲಿಟ್ಟಾಗ, ಯವನ ಪ್ರಾಯಕ್ಕೆ ಬಂದಾಗ ನಮ್ಮಲ್ಲಿ ಆದಂಥ ಬದಲಾವಣೆಗಳು ಕೆಲವು ಸತಿ ಗಾಬರಿ ಹುಟ್ಟಿಸಿರ್ಬೋದು, ಅಥವಾ ನೌಕರಿ ಸಿಕ್ಕಿಲ್ಲ, ಜಾಬ್ ಸಿಕ್ಕಿಲ್ಲ, ನೀನು ದಡ್ಡ, ನೀನು ನಿನ್ನ ಹೆಡ್ಡ, ನೀನು ಲಾಯಕ್ಕಿಲ್ಲ, ನೀನು ಸೋಮಾರಿ, ನೀನು ಕೆಲಸ ಇಲ್ಲ, ನಿನಗೆ ಜಾಬ್ ಇಲ್ಲ, ನಿನಗೆ ಭೂಮಿಗೆ ದಂಡ, ಈ ಥರ ಎಲ್ಲ ಮಾತುಗಳು ಕೇಳಿ ತುಂಬ ನೋವುಗಳಾಗಿರ್ಬೋದು. ಅಥವಾ ಆ ಯವನಕ್ಕೆ ಪ್ರಾಯಕ್ಕೆ ಬರಬೇಕಾದ್ರೆ ಎಷ್ಟೋ ಜನರು ನಿಮ್ಮನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದಿರ್ಬೋದು, ಲೈಂಗಿಕವಾಗಿ ದುರುಪಯೋಗ ಪಡಿಸಿದಿರ್ಬೋದು. ಹೇಳಕ್ಕಲ್ಲ, ಮಮ್ಮಿ ಹತ್ರ ಬಿಡಕ್ಕಲ್ಲ, ಅಂಕಲ್ ಆಗಿರ್ಬೋದು, ಅಥವಾ ಯಾರೋ ನೆಂಟರು ಮನೆಗೆ ಬಂದಿರ್ಬೋದು, ಕಿರುಕುಳ ಕೊಟ್ಟಿರ್ಬೋದು, ಹಿಂಸೆ ಕೊಟ್ಟಿರ್ಬೋದು. ಎಲ್ಲ ನೋವುಗಳು ಯಾರ ಹತ್ರ ಹೇಳೋದು, ಎಲ್ಲ ನುಂಗಿ ಬಿಡ್ತೀವಿ. ವಿವಾಹ ಸಂದರ್ಭದಲ್ಲಿ ಮದುವೆ ಆದಮೇಲೆ ಸುಖ ಕಾಣ್ತೀವಿ, ಹ್ಯಾಪಿಯಾಗಿರ್ತೀವಿ. ಅಲ್ಲಿ ನೋಡಿದ್ರೆ ಭಾಳ ಸಂಗತಿಯಿಂದ ಹಿಂಸೆ, ನೋವುಗಳು, ಡೌಟು. ಯಾರ ಹತ್ರ ಮಾತಾಡಿದ್ರೆ ಆಗಲ್ಲ, ನೋಡಿದ್ರೆ ಆಗಲ್ಲ, ಡೌಟು. ಅಲ್ಲಿ ಹಿಂಸೆ, ಅಲ್ಲಿ ಸರಿಯಾಗಿ ಅವರ ಮಧ್ಯೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳೋದಾ, ಎಲ್ಲಾದ್ರೂ ನೇಣು ಹಾಕೊಂಡು ಸಾಯುದಾ ಎಂಬ ಚಿಂತನೆಗಳು. ಮಕ್ಕಳಾದ್ಮೇಲೆ, ಮಕ್ಕಳು ಬೆಳೀತಾ ಬರಬೇಕಾದ್ರೆ, ಆ ಮಕ್ಕಳು ದೊಡ್ಡವರಾದ್ಮೇಲೆ ಮಕ್ಕಳಿಂದ ಹಿಂಸೆ. ಮಮ್ಮಿ ಡ್ಯಾಡಿನ ಬೇಡ, ನಮಗೆ ದೂರ ಹಾಕೋಣ, ಅವರನ್ನು ಮನೇಲಿದ್ದರೆ ತೊಂದರೆ ಮಾಡ್ತಾರೆ, ಗಲೀಜು ಮಾಡ್ತಾರೆ, ಆಶ್ರಮದಲ್ಲಿ ಎಲ್ಲ ದೂರ ಆಗ್ತೀವಿ. ತಂದೆ ತಾಯಿಗಳಿಗೆ ಕೊಡಬಾರ್ದು ಮಾತು ಕೊಡಲ್ಲ ಮಕ್ಕಳು, ಯಾರ್ಯಾರು ಲವ್ ಮಾಡ್ತಾರೆ ಅಥವಾ ಇಷ್ಟದ ಪ್ರಕಾರ ನಡೀತಾರೆ, ಅವರು ಖುಷಿ ಮಾಡ್ತಾರೆ, ಮನೆಗೆ ಸರಿ ಬರಲ್ಲ, ಕೆಟ್ಟ ಫ್ರೆಂಡ್ಸ್ಗಳ ಚಟ, ಇದೆಲ್ಲ ನೋವುಗಳು ಮಕ್ಕಳಿಂದ. ಇನ್ನು ಧಾರ್ಮಿಕ ವ್ಯಕ್ತಿಗಳಿಂದ ನೋವಾಗಿರಬಹುದು. ಧಾರ್ಮಿಕ ವ್ಯಕ್ತಿಗಳು, ಗುರುಗಳು, ಶಿಷ್ಯಗಳು ಅಂಥವರು ಬಹಿರಂಗವಾಗಿ ನಿಮ್ಮ ಹೆಸರು ಹೇಳಿಬಿಟ್ಟು ಅವಮಾನ ಪಡಿಸಿದ್ದಿರ್ಬೋದು, ನೋಯಿಸಿದ್ದಿರ್ಬೋದು. ಚರ್ಚಲ್ಲಿ ನಿಮ್ಮ ಹೆಸರು ಹೇಳಿದ್ದಿರ್ಬೋದು, ಇಂಥವ್ರು ಸರಿ ಇಲ್ಲ, ಚರ್ಚಿಗೆ ಬರಲ್ಲ, ದುಡ್ಡು ಕೊಡಲ್ಲ, ಕಾಣಿಕೆ ಕೊಡಲ್ಲ, ಇವರು ಫ್ಯಾಮಿಲಿ ಸರಿ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ಕೊಂಡು ನಿಮಗೆ ನೋವು ಕೊಟ್ಟಿರ್ಬೋದು. ಅಥವಾ ನಿಮ್ಮ ಅವಶ್ಯಕತೆಗಳಿಗೆ ಸ್ಪಂದಿಸದೇ ಇರ್ಬೋದು. ಎಲ್ಲ ಘಟನೆಗಳು ಇಂಥವುಗಳು ನಾನು ಹೇಳಿದ್ದು ಸ್ವಲ್ಪ, ಬಟ್ ಇಂಥದ್ದೇ ನಿಮ್ಮ ತುಂಬ ಅನುಭವಗಳು ಇರ್ಬೋದು. ಅದೆಲ್ಲ ನಮಗೆ ಇವತ್ತೇನಾಗಿದೆ, ರೋಗಗಳಾಗಿದೆ, ನಮ್ಮ ಆಂತರಿಕ ಗಾಯಗಳಾಗಿ ಬಿಟ್ಟಿದೆ. ನಮ್ಮ ಕೆಟ್ಟ ವರ್ತನೆಗೆ ಇದೆಲ್ಲ ನೋವುಗಳು ಕಾರಣವಾಗುತ್ತದೆ. ತಿರಸ್ಕಾರ ಭಾವನೆ ನಮ್ಮಲ್ಲಿ,
ನನ್ನ ಬಗ್ಗೆ ನನಗೆ ಅಸಹ್ಯವಾಗೋದು, ನಾನು ಯಾಕಾಗಿ ಬದುಕಿದ್ದೇನೆ, ಸಾಯಬಾರ್ದಿತ್ತ ಅಂತ ಚಿಂತನೆಗಳು ಬರೋದು, ನಾಚಿಕೆ ಬರೋದು, ಕೀಳು ಭಾವನೆ, ಕೀಳರಿಮೆ, ಅಭದ್ರತೆ ಅಥವಾ ಅಪರಾಧ ಮನೋಭಾವ, ಗಿಲ್ಟ್ ಕಾನ್ಷಿಯಸ್, ಇತರನ್ನು ಕ್ಷಮಿಸಲಾರದ ಪರಿಸ್ಥಿತಿ, ಅವ್ರನ್ನ ಕ್ಷಮಿಸಲ್ಲ, ಅವ್ರು ಹಂಗೆ ಮಾಡಿದ ನಮಗೆ, ಹಿಂಗೆ ಮಾಡಿದ್ದಾರೆ, ಮುಯಿ ತೀರಿಸ್ತೀನಿ. ಪ್ರಿಯರೇ, ಇಂಥೆಲ್ಲ ನೋವುಗಳು, ಎಂಥ ಆಂತರಿಕ ಗಾಯಗಳು, ನಾವು ಅನುಭವಿಸುತ್ತಿರೋಂಥ ಆಂತರಿಕ ವೇದನೆಗಳು, ಅದೆಲ್ಲ ಯೇಸುವಿಗೆ ಅರ್ಪಿಸ್ಕೊಡಿ. ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿ ಗುಣಪಡಿಸ್ತಾರೆ. ಈ ಸಮಯದಲ್ಲಿ ಅವರಿಗೆ ಅವಕಾಶ ಕೊಡಿ. ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಪ್ರವೇಶ ಕೊಡಿ. ಹೃದಯ ಬಾಗಿಲು ತಡ್ತಾ ಇದ್ದೀನಿ, ಓಪನ್ ಮಾಡಿದ್ರೆ ನಿಮ್ಮೊಳಗೆ ಬಂದು ನಾನು ನಿಮ್ಮ ಜೊತೆ ಭೋಜನ ಮಾಡ್ತೀನಿ ಅಂತ ಯೇಸು ಹೇಳಿದ್ದಾರೆ. ಹೃದಯದ ಬಾಗಿಲು ತೆರೆಯೋಣ. ಯೇಸುವೆ, ಹೃದಯದ ಬಾಗಿಲು ತೆರೆದಿದ್ದೇನೆ, ಬನ್ನಿ, ನಮ್ಮ ಹೃದಯಕ್ಕೆ ಬನ್ನಿ, ಆಗಮಿಸಿ. ಯೇಸು, ಅಲ್ಲಿರುವಂಥ ಎಲ್ಲ ನೋವುಗಳು ನಿಮ್ಗೆ ಗೊತ್ತು, ಗಾಯಗಳು ಗೊತ್ತು, ಒಂದೊಂದನ್ನೇ ಮುಟ್ಟಿ ಸರಿಪಡಿಸಿ. ಯೇಸುವೆ, ಕೀರ್ತನೆ, ಬಾ ಯೇಸು ದೇವ. ಈ ಗೀತನೆ ಹಾಡುತ್ತಾ ನಾವು ಯೇಸುವಿಗೆ ನಮ್ಮ ಹೃದಯಕ್ಕೆ ಸ್ವಾಗತ ಕೊಡೋಣ. ಯೇಸುವೆ ಬನ್ನಿ, ನಮ್ಮ ಹೃದಯಕ್ಕೆ, ಆತ್ಮಕ್ಕೆ ಬನ್ನಿ. ಈ ಪುಸ್ತಕದಲ್ಲಿ ಪುಟ 80, ಬಾ ಯೇಸು ದೇವ, ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ ಆನಂದವೇ. ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ ಕ್ಷಮಿಸಿ ಪ್ರೀತಿಸಲು, ನಿನ್ನ ಪ್ರೇಮ ತುಂಬಲು ಬಾ ಯೇಸುವೆ. ಚಿಂತೆ ಭಯಭೀತಿಯ ಬಾಳ ಕೈ ನೆನಪೆಲ್ಲ ಹೃದಯ ಭಾರ ನೀಗಲು ಬೇಗನೆ ಬಾ ಯೇಸುವೆ. ಅಂಜಿಕೆ ನಾಚಿಕೆಯ ಸಂಶಯ ಗುಣವ ನೀಗಿ ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ ಯೇಸು ದೇವ. ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವರಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ, ಬಾ ಯೇಸುದೇವಾ. ಕ್ಷಮಿಸಿ ಪ್ರೀತಿಸಲು ನಿಮ್ಮ ಪ್ರೇಮ
ತುಂಬಲು ಬಾ ಬಾ ಯೇಸುದೇವಾ ಬಾ ಯೇಸುದೇವಾ ಬಾ ಎನ್ನಾತ್ಮಕ್ಕೆ ಬಾ ದೇವಾನಿ ಬರಲು ಬಾಳೆಲ್ಲ ಆನಂದವೇ ಬಾ ಯೇಸುದೇವಾ ಬಾ ಯೇಸುದೇವಾ ಬಾ ಎನ್ನಾತ್ಮಕ್ಕೆ ಬಾ ದೇವಾನಿ ಬರಲು ಬಾಳೆಲ್ಲ ಆನಂದವೇ ಬಾ ಯೇಸುದೇವಾ ನೀನು ಚಿಂತೆ ಭೀತಿಯ ಬಾಳ ಕೈನ ಪೆಲ್ಲ ಚಿಂತೆ ಭಯಭೀತಿಯ ಬಾಳ ಕೈನ ಪೆಲ್ಲ ಚಿಂತೆ ಭಯಭೀತಿಯ ಬಾಳ ಕೈನ ಪೆಲ್ಲ ಚಿಂತೆ ಭಯಭೀತಿಯ ಬಾಳ ಕೈನ ಪೆಲ್ಲ ಹೃದಯ ಭಾರವ ನೀಗಲು ಬೇಗನೆ ಬಾ ಬಾ ಯೇಸುದೇವಾ ಹೃದಯ ಭಾರವ ನೀಗಲು ಬೇಗನೆ ಬಾ ಬಾ ಯೇಸುದೇವಾ ಬಾ ಯೇಸುದೇವಾ ಬಾ ಎನ್ನಾತ್ಮಕ್ಕೆ ಬಾ ದೇವಾರಿ ಬರಲು ಬಾಳೆಲ್ಲ ಆನಂದವೇ ಬಾ ಯೇಸುದೇವಾ ಬಾ ಯೇಸುದೇವಾ ಬಾ ಎನ್ನಾತ್ಮಕ್ಕೆ ಬಾ ದೇವಾನಿ ಬರಲು ಬಾಳೆಲ್ಲ ಆನಂದವೇ ಬಾ ಯೇಸುದೇವಾ ಅಂಜಿಕೆ ನಾಚಿಕೆಯ ಸಂಶಯ ಗುಣವಾಣಿಗೆ ಅಂಜಿಕೆ ನಾಚಿಕೆಯ ಸಂಶಯ ಗುಣವಾಣಿಗೆ ಅಂಜಿಕೆ ನಾಚಿಕೆಯ ಸಂಶಯ ಗುಣವಾಣಿಗೆ ಅಂಜಿಕೆ ನಾಚಿಕೆಯ ಸಂಶಯ ಗುಣವಾಣಿಗೆ ಆತ್ಮವರದಿಂದ ಅಭಿಷೇಕ ಮಾಡಲು ಬಾ ಬಾ ಯೇಸುದೇವಾ ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ ಬಾ ಯೇಸುದೇವಾ ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ ಬಾ ಯೇಸುದೇವಾ ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ ಬಾ ಯೇಸುದೇವಾ ಬಾ ಯೇಸುದೇವಾ ಬಾ
ಯೇಸುದೇವಾ ಬಾ ಎನ್ನಾತ್ಮಕ್ಕೆ ಬಾ ದೇವಾ ನೀ ಬರಲು ಬಾಳೆಲ್ಲ ನಂದವೇ ಬಾ ಯೇಸುದೇವಾ ಬಾ ಯೇಸುದೇವಾ ಬಾ ಯೇಸುದೇವಾ. ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಗುಣಪಡಿಸುತ್ತದೆ. ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ. ದೇವರ ವಾಕ್ಯ ನಮ್ಮನ್ನು ಬಂಧ ಮುಕ್ತಗೊಳಿಸುತ್ತದೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಪಠಿಸಲಿದ್ದೇವೆ. ಶಾರೀರಿಕ ಮತ್ತು ಆಂತರಿಕ ಸೌಖ್ಯಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋರಿದ್ದೇವೆ. ಬೈಬಲ್ನಲ್ಲಿರುವಂತಹ ದೇವರ ವಾಕ್ಯಗಳನ್ನು ಈ ಪುಸ್ತಕದಲ್ಲಿ ನಾವು ಪ್ರಿಂಟ್ ಮಾಡಿದ್ದೇವೆ. ಪುಟ 93 ಅಥವಾ ಈ ಪುಸ್ತಕ ಸೌಖ್ಯದಾಯಕ ಯೇಸು ಪುಟ 2, ಅಲ್ಲಿಂದ ನೀವು ಫಾಲೋ ಮಾಡ್ಬೋದು. ದೇವರ ವಾಕ್ಯವನ್ನು ನೀವು ಕೂಡ ಬಾಯಾರೆ ಅದನ್ನು ಉಚ್ಚರಿಸ್ಬೋದು. ವಿಶ್ವಾಸವಿಟ್ಟು ದೇವರ ವಾಕ್ಯ ಉಚ್ಚರಿಸಿದಾಗ ಅದು ಕಾರ್ಯ ಮಾಡ್ತದೆ. ದೇವರ ವಾಕ್ಯ ಸಜೀವ ಮತ್ತು ಕ್ರಿಯಾತ್ಮಕ. ಇಬ್ರಿಯ 4:12. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಈ ಸಮಯದಲ್ಲಿ ಸಮರ್ಪಣೆ ಪ್ರಾರ್ಥನೆಯನ್ನು ಹೇಳೋಣ. ನನ್ನ ಜೊತೆ ಸೇರಿ ನೀವು ಕೂಡ ಹೇಳ್ಬೋದು. ಪುಟ 93 ಈ ಪುಸ್ತಕದಲ್ಲಿ. ಮಾತೆ ಮರಿಯಮ್ಮನವರೇ, ನನ್ನ ಪ್ರಭುವಿನ ಹಾಗೂ ನನ್ನ ತಾಯಿ, ಈ ಕ್ಷಣ ನಾನು ನನ್ನನ್ನು, ನನ್ನ ಕುಟುಂಬವನ್ನು, ಜೀವನ್ಜ್ಯೋತಿ ಮಿನಿಸ್ಟ್ರಿ ಸದಸ್ಯರನ್ನು ನಿಮ್ಮ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸುತ್ತೇವೆ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪಾವರ ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮಲ್ಲಿ ನೆಲೆಸುವಂತೆ ಪ್ರಾರ್ಥಿಸಿರಿ. ನನ್ನೊಲವಿನ ಮಾತೆಯೇ, ನನ್ನ ಶರೀರ ಮತ್ತು ನನ್ನ ಗಾಯಗೊಂಡ ಆತ್ಮವನ್ನು ನಿಮ್ಮ ಮಗನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಈಗ ನಾನು ಪಠಿಸುವ ಈ ಜೀವಂತ ದೇವರ ಸಜೀವ ವಾಕ್ಯದ ಮೂಲಕ ನನಗೂ ನನ್ನ ಕುಟುಂಬಕ್ಕೂ, ಜೀವನ್ಜ್ಯೋತಿ ಮಿನಿಸ್ಟ್ರೀಸ್ನ ಸದಸ್ಯರಿಗೂ ದ್ವೇಷದ ಭಾವನೆಗಳಿಂದಲೂ, ಪ್ರೀತಿಯ ಕೊರತೆಯಿಂದುಂಟಾದ ಕಹಿ ಅನುಭವಗಳಿಂದಲೂ, ತಿರಸ್ಕಾರದಿಂದುಂಟಾದ ಗಾಯಗಳಿಂದಲೂ, ತಪ್ಪಿತಸ್ಥ ಮನೋಭಾವದಿಂದಲೂ, ಕೀಳರಿಮೆಯ ಭಾವನೆಗಳಿಂದಲೂ, ಎಲ್ಲ ರೀತಿಯ ಭಯ ಭೀತಿಗಳಿಂದಲೂ ಪೂರ್ಣ ಬಿಡುಗಡೆಯನ್ನು ನೀಡುವಂತೆ ಪಿತಾ, ಸುತ ಮತ್ತು ಪವಿತ್ರಾತ್ಮರಲ್ಲಿ ನಿರಂತರವೂ ಪ್ರಾರ್ಥಿಸಿರಿ. ನಮಗೆ ಅಗತ್ಯವಿರುವ ಆಂತರಿಕ ಸೌಖ್ಯವನ್ನು, ಶಾರೀರಿಕ ಆರೋಗ್ಯವನ್ನು, ಮಾನಸಿಕ ಶಾಂತಿ ಸಮಾಧಾನವನ್ನು, ಎಲ್ಲ ರೀತಿಯ ದುಶ್ಚಟಗಳಿಂದ ಪೂರ್ಣ ವಿಮುಕ್ತಿಯನ್ನು ಅನುಗ್ರಹಿಸುವಂತೆ ಬೇಡಿಕೊಳ್ಳಿರಿ. ಆಮೇನ್. ನಮೋ ಮರಿ ಅವರ ಸಾಧಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರ್ಯಾದೆ ಮಾತಿ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ನಡೆದ ಸಮಯಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿ ಅವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿ ಅವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತರಿಗೂ ಸುತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಗಂತರಕ್ಕೂ. ಆಮೆನ್. ನೆಕ್ಸ್ಟ್ ಪುಟ ನೋಡಿ. ಪಶ್ಚಾತ್ತಾಪ ಪೂರಿತ ಪ್ರಾರ್ಥನೆ, ಕೀರ್ತನೆದ 51 ಬೈಬಲ್ನಿಂದ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸು ಎನ್ನನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಹೌದು ದೇವ, ನೀಗೆ ದುರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟದುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪ ಪಂಕದಲ್ಲೇ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಆಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ. ಈ ಸೋಪಿನಿಂದ ನೀ ಚಿಮುಕಿಸೆ, ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನ್ನು ಮೊಳಗಿಸೆನ್ನಳು, ಪುಳಕಗೊಳ್ಳುವು ನೀ ಮುರಿದ ಎಲುಬುಗಳು. ನನ್ನ ಪಾಪದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವಾ ನಿರ್ಮಿಸು.
ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ. ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ, ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿ ಅರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿ ಇತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೊಲಿವ ಯಜ್ಞವು, ನೊಂದು ಬೆಂದ ಮನವನಾತ ಒಳ್ಳೆಯನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸೋ, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸೋ. ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ನೆಕ್ಸ್ಟ್ ಪುಟ ತಿರುಗಿಸಿ. ಕೀರ್ತನೆ 139. ಸರ್ವೇಶ್ವರನೇ ಸರ್ವಜ್ಞನು. ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು, ಅರಿತುಕೊಂಡಿರುವೆ ಅಂತರಂಗವನು. ನಾ ಕೂರುವುದು ಹೇಳುವುದು ನಿನಗೆ ಗೊತ್ತಿದೆ, ನನ್ನ ಆಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ. ನನ್ನ ನಡೆಯನು ನಿದ್ರೆಯನು ನೀ ಬಲ್ಲಾತ, ನನ್ನ ನಡತೆಯೆಲ್ಲವೂ ನಿನಗೆ ಸುಪರಿಚಿತ. ಪ್ರಭು, ನಾ ಮಾತೆತ್ತುವುದಕ್ಕೆ ಮುಂಚಿತವಾಗಿ ತಿಳಿದು ಹೋಗಿದೆ ಎಲ್ಲ ನಿನಗೆ ಪೂರ್ತಿಯಾಗಿ. ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ, ಅಭಯ ಹಸ್ತವನ್ನು ನನ್ನ ಮೇಲಿಸಿರುವೆ. ನನ್ನ ಕುರಿತು ನಿನಗಿರುವ ಅರಿವು ಅಗಾಧ, ನನ್ನ ಬುದ್ಧಿಗದು ನಿಲುಕದಷ್ಟು ಉನ್ನತ. ನಾನೆಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು? ನಾನೆಲ್ಲಿಗೆ ಓಡಲು ಸಾಧ್ಯ ನಿನ್ನ ಸನ್ನಿಧಿಯಿಂದ ಮರೆಯಾಗಲು? ಆಕಾಶಕ್ಕೆ ನಾನೇರಿದರೂ ನೀನಿರುವೆ ಅಲ್ಲಿ, ಪಾತಾಳದಲ್ಲಿ ನಾ ನಿದ್ರಿಸಿದರೂ ನೀನಿರುವೆ ಅಲ್ಲಿ. ನಾನರುಣನ ರೆಕ್ಕೆಗಳನ್ನೇರಿ ಹಾರಿದರು, ಸಮುದ್ರ ಕಟ್ಟ ಕಡೆಗಳಲ್ಲಿ ನಾ ಸೇರಿದರು. ಅಲ್ಲೂ ನನ್ನ ನಡೆಸುವುದು ನಿನ್ನ ಕೈ, ನನ್ನ ಹಿಡಿದಿರುವುದು ನಿನ್ನ ಬಲಕೈ. ಕಾರ್ಗತ್ತಲೆನ್ನ ಕವಿಯಲಿ ಎಂದರು, ಸುತ್ತಲ ಬೆಳಕು ഇരുಳಾಗಲಿ ಎಂದರು. ಕತ್ತಲು ಕತ್ತಲಲ್ಲ ನಿನಗೆ, ഇരുಳು ಹಗಲಾಗಿದೆ ನಿನಗೆ. ಕತ್ತಲು ಬೆಳಕು ಒಂದೇ ನಿನಗೆ. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯ ಗರ್ಭದಲ್ಲೇ ನನ್ನ ರೂಪಿಸಿದಾತ ನೀನು. ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ. ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ನನ್ನ ಅಸ್ಥಿಪಂಜರವನ್ನು ರೂಪಿಸುವಾಗ, ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ, ಗುಟ್ಟಾಗಿ ನಾನಲ್ಲಿ ಬೆಳೆಯುತ್ತಿದ್ದಾಗ ಮರೆಯಾಗಿರಲಿಲ್ಲ ನಾನು ನಿನಗಾಗ. ನಾನಿನ್ನೂ ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು. ಪ್ರಾರಂಭವಾಗುವುದಕ್ಕೆ ಮುನ್ನ ನನ್ನ ಆಯುಷ್ಕಾಲದ ದಿನಗಳು ಲಿಖಿತವಾದವು, ಅವುಗಳೊಂದು ತಪ್ಪದೆ ನಿನ್ನ ಪುಸ್ತಕದಳು. ದೇವ, ನಿನ್ನ ಯೋಚನೆಗಳೆಷ್ಟು ಅಮೂಲ್ಯ, ಅವುಗಳೆಷ್ಟು ಅಸಂಖ್ಯ, ನನಗದೆಷ್ಟು ಅಗಣ್ಯ. ಎಣಿಕೆಗೆ ಅವುಗಳ ಸಂಖ್ಯೆ ಸಮುದ್ರ ತೀರದ ಮರಳಿನಂತೆ. ಎಚ್ಚೆತ್ತು ಎಣಿಸಲೆತ್ನಿಸೆ ನಿನ್ನ ಮುಂದಿರುವೆ ಮುಂಚಿನಂತೆ. ದೇವ, ದುಷ್ಟರನ್ನು ಸಂಹರಿಸಿಬಿಟ್ಟರೆ ಎಷ್ಟೋ ಉಚಿತ. ಕೊಲೆಪಾತಕರು ನನ್ನಿಂದ ತೊಲಗಿ ಹೋದರೆ ಎಷ್ಟೋ ಹಿತ. ಅವರಾಡುವ ಮಾತುಗಳು ನನಗೆ ವಿರೋಧ, ಹಗೆಗಳನ್ನೆತ್ತಿಕ್ಕುವರು ನಿನಗೆ ವಿರುದ್ಧ. ಪ್ರಭು, ನಿನ್ನ ದ್ವೇಷಿಗಳನ್ನು ನಾ ದ್ವೇಷಿಸದಿರುವೆನೆ, ನಿನ್ನ ವಿರೋಧಿಗಳನ್ನು ನಾ ತಿರಸ್ಕಾರ ಮಾಡದೇ ಇರುವೆನೆ. ಹಾಗೆ ಮಾಡುವೆನವರನ್ನು ಸಂಪೂರ್ಣವಾಗಿ, ಭಾವಿಸುವೆನವರನ್ನು ನನ್ನ ವೈರಿಗಳನ್ನಾಗಿ. ತಿಳಿದುಕೋ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಕೇಳಿದೆಯೇ ನೋಡು ನನ್ನ ಮಾರ್ಗದಲ್ಲಿ, ನಡೆಸೆನ್ನನು ಆ ಸತಾಂತ ಪಥದಲ್ಲಿ. ಪುಟ 97. ಸಹಾಯಕ್ಕಾಗಿ ಪ್ರಾರ್ಥನೆ.
ಸ್ವಾಮಿ ಸರ್ವೇಶ್ವರ, ಆಕಾಶದಿಂದ ನಮ್ಮನ್ನು ವೀಕ್ಷಿಸಿ ನೋಡಿ. ಪರಿಶುದ್ಧವೂ ಪೂಜ್ಯವೂ ಆದ ನಿಮ್ಮ ನಿವಾಸದಿಂದ ವೀಕ್ಷಿಸಿ ನೋಡಿ. ನಿಮ್ಮ ಹುರುಪು ಉತ್ಸಾಹವೆಲ್ಲಿ? ನಿಮ್ಮ ಸಾಹಸ ಕಾರ್ಯಗಳು ಏನಾದವು? ನಮ್ಮಿಂದ ಬಿಗಿ ಹಿಡಿದಿರುವಿರಾ ನಿಮ್ಮ ಕನಿಕರವನು, ನಿಮ್ಮ ಕರುಳ ಕರೆಯನು. ನೀವೇ ನಮ್ಮ ತಂದೆ. ಅಬ್ರಹಾಮನು ನಮ್ಮನ್ನು ಅರಿಯದೇ ಇರಬಹುದು, ಇಸ್ರಾಯೇಲನು ನಮ್ಮನ್ನು ಗುರುತಿಸದೇ ಇರಬಹುದು. ಆದರೆ ಸರ್ವೇಶ್ವರ, ನೀವೇ ನಮ್ಮ ತಂದೆ, ನಮ್ಮ ಉದ್ಧಾರಕ. ಆದಿಂದಿರಲು ಅದುವೇ ನಿಮ್ಮ ನಾಮಾಂಕಿತ. ಸ್ವಾಮಿ, ನಾವು ನಿಮ್ಮ ಮಾರ್ಗ ತಪ್ಪಿ ಅಲೆಯುವಂತೆ ಮಾಡುತ್ತೀರಿ ಏಕೆ? ನಿಮಗೆ ಭಯಪಡದ ಹಾಗೆ ನಮ್ಮ ಹೃದಯವನ್ನು ಕಠಿಣಪಡಿಸುವುದು ಏಕೆ? ನಿಮ್ಮ ಶರಣರ ನಿಮಿತ್ತ, ನಿಮಗೆ ಬಾಧ್ಯರಾದ ಕುಲಗಳ ನಿಮಿತ್ತ ನಮಗೆ ಪ್ರಸನ್ನಚಿತ್ತರಾಗಿರಿ. ನಿಮ್ಮ ಸ್ವಕೀಯ ಜನರು ಸ್ವಲ್ಪ ಕಾಲ ಮಾತ್ರ ಅನುಭವಿಸಿದ ನಿಮ್ಮ ಪವಿತ್ರ ಗರ್ಭಗುಡಿಯನ್ನು ನಮ್ಮ ವೈರಿಗಳು ತುಳಿದು ಹಾಳು ಮಾಡಿಯರಲ್ಲ. ನಾವಾದರೂ ನಿಮ್ಮ ದೊರೆತನಕ್ಕೆ ಎಂದಿಗೂ ಒಳಗಾಗದ, ನಿಮ್ಮ ನಾಮವನ್ನು ಧರಿಸದ ಪರಕೀಯರಂತೆ ಆಗಿದ್ದೇವಲ್ಲ. ಸ್ವಾಮಿ, ಆಕಾಶವನ್ನು ಸೇಳಿ ಇಳಿದು ಬರಲಾರಿರ? ನಿಮ್ಮ ದರ್ಶನವನ್ನು ಕಂಡು ಬೆಟ್ಟ ಗುಡ್ಡಗಳು ಗಡಗಡನೆ ನಡುಗಬಾರದೆ? ಒಣ ಗಿಡಕ್ಕೆ ಹಚ್ಚುವ ಕಿಚ್ಚಿನಂತೆ, ನೀರನ್ನು ಕುದಿಸುವ ಬೆಂಕಿಯಂತೆ ನೀವು ಪ್ರತ್ಯಕ್ಷರಾಗಲಾರಿರ? ನಮ್ಮ ನಿರೀಕ್ಷೆಗೆ ಮೀರಿದ ಮಹತ್ಕಾರ್ಯಗಳನ್ನು ನಡೆಸಿ ನಿಮ್ಮ ನಾಮ ಮಹಿಮೆಯನ್ನು ನಿಮ್ಮ ಶತ್ರುಗಳಿಗೆ ಪ್ರದರ್ಶಿಸಿ ಅನ್ಯ ರಾಷ್ಟ್ರಗಳನ್ನು ನಡುಗಿಸಲಾರಿರ? ಹೌದು, ನೀವು ಇಳಿದು ಬಂದು ಬೆಟ್ಟ ಗುಡ್ಡಗಳು ನಡುಗಿದರೆ ಎಷ್ಟೋ ಲೇಸು. ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವಂಥ ದೇವರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅಂಥ ದೇವರನ್ನು ಲೋಕದಿಂದ ಯಾರೂ ಕಂಡಿಲ್ಲ. ಅಂಥವರು ಯಾರ ಕಿವಿಗೂ ಬೀಳಲಿಲ್ಲ, ಯಾವ ಕಣ್ಣಿಗೂ ಕಾಣಿಸಲಿಲ್ಲ. ಸಂತೋಷಪಡುತ್ತಾ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ನಿಮ್ಮನ್ನು ಸ್ಮರಿಸುತ್ತಾ ಬಂದವರಿಗೆ ಪ್ರತ್ಯಕ್ಷರಾಗುತ್ತೀರಿ. ನಮ್ಮ ಮೇಲಾದರೂ ಕೋಪಗೊಂಡಿರಿ, ಆದರೂ ನಾವು ಪಾಪದಲ್ಲೇ ಮುನ್ನಡೆದೆವು. ಬಹುಕಾಲದಿಂದ ಪಾಪದಲ್ಲಿ ಮುಳುಗಿ ಹೋದೆವು. ನಮ್ಮಂಥವರಿಗೆ ರಕ್ಷಣೆ ಇದೆಯೇ? ನಾವೆಲ್ಲರೂ ಅಶುದ್ಧರು, ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು. ತರಗೆಲೆಂತೆ ಒಣಗಿ ಹೋಗಿದ್ದೇವೆ, ಬಿರುಗಾಳಿಯಂತೆ ನಮ್ಮನ್ನು ತಳ್ಳಿಕೊಂಡು ಬಂದಿವೆ ನಮ್ಮ ಅಪರಾಧಗಳು. ನಿಮ್ಮ ನಾಮಸ್ಮರಣೆ ಮಾಡುವವನು ಯಾರೂ ಇಲ್ಲ, ನಿಮ್ಮ ಆಶ್ರಯ ಕೋರುವ ಆಸಕ್ತನು ಎಲ್ಲಿಯೂ ಇಲ್ಲ. ಏಕೆಂದರೆ ನೀವು ನಮಗೆ ವಿಮುಖರಾಗಿದ್ದೀರಿ, ನಮ್ಮ ಪಾಪಗಳ ವಶಕ್ಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದೀರಿ. ಆದರೂ ಸ್ವಾಮಿ ಸರ್ವೇಶ್ವರ, ನೀವು ನಮ್ಮ ತಂದೆ, ನಾವು ಜೇಡಿ ಮಣ್ಣು, ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳು. ಸ್ವಾಮಿ, ನಮ್ಮ ಮೇಲೆ ಅತಿ ಕೋಪಗೊಳ್ಳದಿರಿ, ಸದಾ ನಮ್ಮ ಅಕ್ರಮಗಳನ್ನು ನೆನೆಸದಿರಿ. ಇಗೋ ನೋಡಿ ಬೇಡುತ್ತಿದ್ದೇವೆ, ನಾವೆಲ್ಲರೂ ನಿಮ್ಮ ಜನರು. ನಿಮ್ಮ ಪವಿತ್ರ ಪಟ್ಟಣಗಳು ಕಾಡಾಗಿವೆ, ಸಿಯೋನ್ ಪಾಳು ಬಿದ್ದಿದೆ, ಜೆರುಸಲೇಮ್ ಹಾಳಾಗೋಗಿದೆ. ನಮ್ಮ ಪಿತೃಗಳು ನಿಮ್ಮನ್ನು ಕೀರ್ತಿಸುತ್ತಿದ್ದ ಆ ಸ್ಥಳವೇ, ಆ ನಮ್ಮ ಚೆಲುವ ಪವಿತ್ರಾಲಯವೇ ಬೆಂಕಿಯ ಪಾಲಾಗಿದೆ. ನಮ್ಮ ಅಮೂಲ್ಯ ವಸ್ತುಗಳೆಲ್ಲ ನಾಶವಾಗಿವೆ. ಸ್ವಾಮಿ ಸರ್ವೇಶ್ವರ, ಇವುಗಳನ್ನು ನೋಡಿ ಸುಮ್ಮನಿರುವಿರ? ನೆಮ್ಮದಿಯಿಂದಿರುವಿರ? ದೆವ್ವ ಪೀಡಿತರಿಗೆ ಪುಟ 98. ದೆವ್ವ ಪೀಡಿತರಿಗೆ ಬಿಡುಗಡೆ, ಪುಟ 98. ಬಳಿಕ ಅವರೆಲ್ಲರೂ ಕಫೇರ್ನೌಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ ಯೇಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನು ಇದ್ದನು. ಅವನು, ನಜರೇತಿನ ಯೇಸುವೆ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಸ್ವಾಮಿ ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು.
ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಅಲ್ಲಿ ಬರುತ್ತಿದ್ದ ಯೇಸು ಸ್ವಾಮಿಯನ್ನು ಕಂಡು ಅವನು ಓಡಿ ಬಂದು ಅವರಿಗೆ ಸಾಷ್ಟಾಂಗವೆರಗಿ, ಸ್ವಾಮಿ ಯೇಸುವೆ, ಪರಮೋನ್ನತ ದೇವರ ಪುತ್ರರೇ, ನಿಮಗೇಕೆ ನನ್ನ ಗೊಡವೆ? ದೇವರಾಣೆ, ನನ್ನನ್ನು ಪೀಡಿಸಬೇಡಿ ಎಂದು ಅಬ್ಬರಿಸಿದನು. ಕಾರಣ ಅವನನ್ನು ಬಿಟ್ಟು ತೊಲಗಬೇಕೆಂದು ಯೇಸು ದೆವ್ವಕ್ಕೆ ಈ ಮೊದಲೇ ಕಟ್ಟಪ್ಪಣೆ ಮಾಡಿದ್ದರು. ನಿನ್ನ ಹೆಸರೇನು ಎಂದು ಯೇಸು ಅವನನ್ನು ಕೇಳಲು, ನನ್ನ ಹೆಸರು ಗಣ, ಏಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದನು. ಅಲ್ಲದೆ ನಮ್ಮನ್ನು ಆ ಪ್ರಾಂತ್ಯದಿಂದ ಹೊರಗಟ್ಟಬೇಡಿ ಎಂದು ಯೇಸುವನ್ನು ಬಹಳವಾಗಿ ಬೇಡಿಕೊಂಡನು. ಸಮೀಪದಲ್ಲೇ ಹಂದಿಗಳ ದೊಡ್ಡ ಹಿಂಡೊಂದು ಬೆಟ್ಟದ ತಪ್ಪಲಲ್ಲಿ ಮೇಯುತ್ತಿತ್ತು. ಆ ದೆವ್ವಗಳು ನಾವು ಆ ಹಂದಿಗಳೊಳಗೆ ಸೇರಿಕೊಳ್ಳುವಂತೆ ನಮ್ಮನ್ನು ಕಳುಹಿಸಿಕೊಡಿ ಎಂದು ಯೇಸುವನ್ನು ಬೇಡಿಕೊಂಡವು. ಅವರು ಹಾಗೆಯೇ ಅಪ್ಪಣೆ ಮಾಡಿದರು. ಕೂಡಲೇ ದೆವ್ವಗಳು ಆ ವ್ಯಕ್ತಿಯಿಂದ ಹೊರಬಂದು ಹಂದಿಗಳೊಳಗೆ ಹೊಕ್ಕವು. ಇದರ ಪರಿಣಾಮವಾಗಿ 2,000 ಹಂದಿಗಳಿದ್ದ ಆ ಹಿಂಡು ಬೆಟ್ಟದ ಕಡಿದಾದ ಬದಿಯಿಂದ ಸರೋವರದತ್ತ ಧಾವಿಸಿ ಅದರಲ್ಲಿ ಬಿದ್ದು ಮುಳುಗಿ ಹೋಯಿತು. ಎಲ್ಲ ನಿಂತುಕೊಳ್ಳಿ. ಪ್ರಿಯರೇ, ಯೇಸಮ್ಮಿ ದೆವ್ವ ಬಿಡಿಸಬೇಕಾದ್ರೆ ನಮ್ಮ ಸಹಕಾರ ಬೇಕು. ನಾವು ಕೂಡ ದೆವ್ವನ್ನ ಬಿಡಲಿಕ್ಕೆ ನಮಗೆ ಮನಸ್ಸು ಬೇಕು. ಸೈತಾನ ಬಿಡಲಿಕ್ಕೆ ನಮಗೆ ಮನಸ್ಸು ಬೇಕು. ಸೈತಾನ ಕೆಟ್ಟ ಕಾರ್ಯಗಳನ್ನು ಬಿಡಲಿಕ್ಕೆ ನಮಗೆ ಮನಸ್ಸು ಬೇಕು. ಆವಾಗಲೇ ದೆವ್ವ ನಮ್ಮ ಬಿಟ್ಟು ಓಡ್ತದೆ. ಜ್ಞಾನಸ್ಥಾನದಲ್ಲಿ ನಾವು ಅರಿಕೆ ಮಾಡಿದ್ದೀವೋ ಸೈತಾನ ಬಿಡ್ತೀನಿ ಅಂತ. ನಮ್ಮ ಪರವಾಗಿ ನಮ್ಮ ತಂದೆ ತಾಯಿಗಳು ಪೋದೋನ್ ಅವರೆಲ್ಲ ಅರಿಕೆ ಮಾಡಿದ್ರು. ಆದರೆ ಇವತ್ತು ನಾವು ಬೆಳೆದಿದ್ದೇವೆ, ದೊಡ್ಡವರಾಗಿದ್ದೇವೆ, ನಮ್ಮ ಬಾಯಲ್ಲಿ ನಾವು ಹೇಳಬೇಕು. ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಎಲ್ಲರೂ ಕೂಡ ನೀವು ಸೈತಾನನನ್ನು ಬಿಟ್ಟು ಬಿಡುತ್ತೀರೋ? ಹೌದು, ಬಿಟ್ಟು ಬಿಡುತ್ತೇವೆ. ಅವನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಿಡುತ್ತೀರೋ? ಹೌದು, ಬಿಟ್ಟು ಬಿಡುತ್ತೇವೆ. ಅವನ ದುಷ್ಪ್ರೇರಣೆ ಎಲ್ಲ ಬಿಟ್ಟು ಬಿಡುತ್ತೀರೋ? ಹೌದು, ಬಿಟ್ಟು ಬಿಡುತ್ತೇವೆ. ಈಗ ನಿಜವಾದ ದೇವರಲ್ಲಿ ನಮ್ಮ ವಿಶ್ವಾಸವಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಸರ್ವಶಕ್ತರಾದ ದೇವಪಿತರನ್ನು ವಿಶ್ವಾಸಿಸ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಕನ್ಯಾ ಮರಿಯಂನವರಲ್ಲಿ ಜನಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನವಾಗಿ ಸ್ವರ್ಗಕ್ಕೆ ಏರಿ ಹೋದ ದೇವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಿಶ್ವಾಸಿಸ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಡೆಸುವ ಪವಿತ್ರಾತ್ಮ ದೇವರನ್ನು ವಿಶ್ವಾಸಿಸ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಪವಿತ್ರ ಕಥೋಲಿಕ ಧರ್ಮಸಭೆ, ಸಂತರ ನ್ಯೂನತೆ, ಪಾಪ ಪರಿಹಾರ, ಶರೀರ ಪುನರುತ್ಥಾನ, ನಿತ್ಯ ಜೀವ ಇವುಗಳನ್ನು ವಿಶ್ವಾಸಿಸ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ, ಧರ್ಮಸಭೆಯ ವಿಶ್ವಾಸ. ಈ ವಿಶ್ವಾಸ ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿವೇದಿಸಲು ಹೆಮ್ಮೆ ಪಡುತ್ತೇವೆ. ಆಮೇನ್. ಸೈತಾನ ಮತ್ತು ದುರಾತ್ಮಗಳ ಉಚ್ಚಾಟನೆ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸರ್ವೇಶ್ವರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಅಮಲೋದ್ಭವ ಮಾತೆ ಮರಿಯಮ್ಮನವರ ಮುಖ್ಯ ದೇವದೂತರಾದ ಸಂತ ಮಿಕಾಯಲರ, ಪ್ರೇಷಿತರಾದ ಸಂತ ಪೇತ್ರ, ಸಂತ ಪೌಲರ ಮಧ್ಯಸ್ಥಿಕೆಯಲ್ಲಿ ಆಶ್ರಯವಿಟ್ಟು ನನ್ನ ಯಾಜಕಾಭಿಷೇಕದ ಅಧಿಕಾರ ಶಕ್ತಿಯಿಂದ ಸೈತಾನನ ಸಕಲ ಅಕ್ರಮಗಳನ್ನು, ಮೋಸಗಳನ್ನು ಸೋಲಿಸಲು ನಾನು ವಿಶ್ವಾಸ ನಂಬಿಕೆಗಳಿಂದ ಸಿದ್ಧನಾಗುತ್ತಿದ್ದೇನೆ. ಎಚ್ಚರಗಳಲ್ಲಿ, ದೇವರ ಎಚ್ಚರಗಳಲ್ಲಿ, ಆತನ ಶತ್ರುಗಳೆಲ್ಲರೂ ಚದುರಿ ಹೋಗಲಿ, ಆತನ ವಿರೋಧಿಗಳು ಫಲಾನಗೈಯಲ್ಲಿ. ಅವರನ್ನು ಊದಿ ಬಿಡು ದೇವ, ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನ ಎದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಪ್ರಭುವಿನ ಶಿಲುಬೆಯನ್ನು ಕಂಡು ಶತ್ರುಗಳು ಎದರಿ ಓಡಿ ಹೋಗುತ್ತಾರೆ. ಯೂದ ಕುಲದ ಸಿಂಹ, ದಾವಿದ ವಂಶಜರು ಆದ ಒಬ್ಬರು ಜಯಗಳಿಸಿದ್ದಾರೆ. ಪ್ರಭು ನಿಮ್ಮ ಕರುಣೆಯನ್ನು ನಮ್ಮಡಿಗೆ ತೋರಿಸಿರಿ, ನಮ್ಮ ಭರವಸೆ ನಿಮ್ಮಲ್ಲಿಟ್ಟಿದ್ದೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆ ಆಲಿಸಿರಿ, ನಮ್ಮ ಮೊರೆ ನಿಮ್ಮ ಸನ್ನಿಧಿ ಸೇರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಅಶುದ್ಧಾತ್ಮಗಳನ್ನು, ಸೈತಾನನ ಶಕ್ತಿಗಳನ್ನು, ನರಕ ಶಕ್ತಿಗಳನ್ನು, ಎಲ್ಲ ವಂಚಕ ಸಮೂಹಗಳನ್ನು, ಸೈತಾನನ ಸಂಘಗಳನ್ನು, ಗಣಗಳನ್ನು ನೀನು ಯಾರೇ ಆದರೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಪೂಜ್ಯ ನಾಮದಲ್ಲಿ, ಅವರ ಅಧಿಕಾರದಲ್ಲಿ ನಾನು ನಿನ್ನನ್ನು ಕಿತ್ತೆಸೆದು ಬೆದರಿಸಿ ಬಹಿಷ್ಕರಿಸುತ್ತೇನೆ. ದೇವರ ಧರ್ಮಸಭೆಯಿಂದ ಮತ್ತು ಸರ್ವೇಶ್ವರನ ಹೋಲಿಕೆಯಲ್ಲಿ ಸ್ವಭಾವದಲ್ಲಿ ಸೃಷ್ಟಿಸಲ್ಪಟ್ಟಿರುವ
ಮತ್ತು ದಿವ್ಯ ಕುರಿಮರಿಯ ರಕ್ತದಿಂದ ರಕ್ಷಿಸಲ್ಪಟ್ಟ ಮನುಷ್ಯಾತ್ಮಗಳಿಂದ ಶಪಿಸಲ್ಪಟ್ಟು ಸೈತಾನನೇ ತೊಲಗು. ಕಪಟಿಯಾದ ನರಕ ಸರ್ಪವೇ, ಇನ್ನು ಯಾವತ್ತು ಮಾನವ ಕುಲಕ್ಕೆ ಮೋಸವೆಸಗಲು ದೇವರು ಆಯ್ದುಕೊಂಡವರನ್ನು ಪೀಡಿಸಲು ನೀನು ಭ್ರಮಿಸಬೇಡ. ನಿನ್ನ ಅಹಂಕಾರದಿಂದ ನೀನು ಯಾರಿಗೆ ಸರಿ ಸಮಾನನೆಂದು ಭಾವಿಸ್ತೀಯೋ ಆ ಮಹೋನ್ನತ ದೇವರೇ ನಿನಗೆ ಆಜ್ಞಾಪಿಸುತ್ತಾರೆ. ಆ ದೇವರು ಸಕಲ ಮನುಷ್ಯರು ಜೀವೋದ್ಧಾರ ಹೊಂದಬೇಕೆಂದು ಸತ್ಯವನ್ನು ಗ್ರಹಿಸಬೇಕೆಂದು ಇಚ್ಛಿಸುತ್ತಾರೆ. ಪಿತನಾದ ದೇವರು ನಿನಗೆ ಆಜ್ಞಾಪಿಸುತ್ತಾರೆ. ನಿನ್ನ ಅಸೂಯೆಯ ಕಾರಣ ನೀನು ಮನುಷ್ಯ ವಂಶಕ್ಕೆ ಮಾಡಿದ ಕೇಡನ್ನು ಸರಿಪಡಿಸಲು ದೇವರೇ ಆದ ಯೇಸು ಕ್ರಿಸ್ತರು ಮನುಷ್ಯರಾಗಿ ಜನ್ಮ ತಾಳಿ ಮರಣ ಪರ್ಯಂತ ವಿಧೇಯರಾಗಿ ಮನುಕುಲವನ್ನು ರಕ್ಷಿಸಿದರು. ತಮ್ಮ ಧರ್ಮಸಭೆಯನ್ನು ದೃಢವಾದ ಬಂಡೆ ಮೇಲೆ ಸ್ಥಾಪಿಸಿ ಲೋಕದ ಅಂತ್ಯವರೆಗೂ ನಮ್ಮೊಡನೆ ಇರುತ್ತಾರೆ ಎಂದು ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ನರಕ ಕವಾಟಗಳು ಅದಕ್ಕೆ ವಿರುದ್ಧವಾಗಿ ಪ್ರಬಲವಾಗಲಾರದು ಎಂದು ಘೋಷಿಸಿದ ಯೇಸುಸ್ವಾಮಿ ನಿನಗೆ ಆಜ್ಞಾಪಿಸುತ್ತಾರೆ. ಪವಿತ್ರ ಶಿಲುಬೆಯ ಗುರುತು ನಿನಗೆ ಆಜ್ಞಾಪಿಸುತ್ತದೆ. ಹಾಗೆ ಕ್ರೈಸ್ತ ವಿಶ್ವಾಸ ಸತ್ಯಗಳ ಪ್ರಭಾವ ನಿನಗೆ ಆಜ್ಞಾಪಿಸುತ್ತದೆ. ಮಹಿಮಾಭರಿತ ಅಮಲೋದ್ಭವಿಯು ವರಪ್ರಸಾದ ಪೂರ್ಣೆಯು ದೇವಮಾತೆಯು ನಿನ್ನ ಗರ್ವಿಷ್ಠ ತಲೆಯನ್ನು ಜಜ್ಜಿದ ಸರ್ಗದ ರಾಣಿ ಕನ್ಯಾ ಮರಿಮನವರು ನಿನಗೆ ಆಜ್ಞಾಪಿಸುತ್ತಾರೆ. ಸಂತ ಪೇತ್ರ, ಸಂತ ಪೌಲ ಮತ್ತು ಇತರ ಪ್ರೇಷಿತರ ವಿಶ್ವಾಸ ನಿನಗೆ ಆಜ್ಞಾಪಿಸುತ್ತದೆ. ರಕ್ತ ಸಾಕ್ಷಿಗಳ ರಕ್ತ ಮತ್ತು ಎಲ್ಲಾ ಸಂತರ ಭಕ್ತಿಯ ಮಧ್ಯಸ್ಥಿಕೆ ನಿನಗೆ ಆಜ್ಞಾಪಿಸುತ್ತದೆ. ಶಾಪಗ್ರಸ್ತ ಸರ್ಪವೇ, ನಿನ್ನ ಗುಂಪುಗಳನ್ನು ಸಜೀವ ದೇವರ ನಾಮದಲ್ಲಿ, ಸತ್ಯ ದೇವರ ನಾಮದಲ್ಲಿ, ಪವಿತ್ರ ದೇವರ ನಾಮದಲ್ಲಿ ತನ್ನ ಸುತನಲ್ಲಿ ನಂಬಿಕೆಯಿಟ್ಟಿರುವ ಯಾವ ಮನುಷ್ಯನು ನಾಶವಾಗಕೂಡದೆಂದು ಪ್ರೀತಿಮಯ ದೇವರು ಈ ಲೋಕವನ್ನೇ ರಕ್ಷಿಸುವುದಕ್ಕಾಗಿ ಧಾರೆ ಎರೆದ ತನ್ನ ಏಕೈಕ ಪುತ್ರನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ನಿನ್ನನ್ನು ಶಪಿಸುತ್ತೇನೆ. ಮನುಷ್ಯರನ್ನು ವಂಚಿಸದಂತೆಯೂ ಅವರಲ್ಲಿ ನಿತ್ಯ ನಾಶದ ವಿಷ ಬೀಜವನ್ನು ಬಿತ್ತದಂತೆಯೂ ಧರ್ಮಸಭೆಯನ್ನು ಪೀಡಿಸದಂತೆಯೂ ಆಕೆಯ ಸ್ವಾತಂತ್ರ್ಯವನ್ನು ಹಾಳು ಮಾಡದಂತೆಯೂ ಸಕಲ ಮೋಸಗಾರಿಕೆಯ ಒಡೆಯನು ಮನುಷ್ಯನ ಉದ್ಧಾರದ ವೈರಿಯಾದ ಸೈತಾನನೇ ಇಲ್ಲಿಂದ ತೊಲಗು ಎಂದು ನಿನಗೆ ನಾನು ಆಜ್ಞಾಪಿಸುತ್ತೇನೆ. ನಿನ್ನ ಯಾವ ಚಟುವಟಿಕೆಯು ಯೇಸು ಕ್ರಿಸ್ತರಲ್ಲಿ ನಡೆಯದು. ಅವರ ಅಧಿಪತ್ಯವನ್ನು ನೀನು ಒಪ್ಪಿಕೊಳ್ಳಲೇಬೇಕು. ಏಕೈಕವು ಪರಿಶುದ್ಧವು ಕಥೋಲಿಕವೂ ಅಪೋಸ್ತಲಿಕವೂ ಆಗಿರುವ ಧರ್ಮಸಭೆಗೆ ನೀನು ತಲೆಬಾಗು. ದೇವರ ಸರ್ವಶಕ್ತ ಕರೆಗಳ ಕೆಳಗೆ ನೀನು ಅಡಗಿಕೊಳ್ಳು. ನಾವು ಯೇಸು ಕ್ರಿಸ್ತರ ಪವಿತ್ರ ನಾಮವನ್ನು ಕೂಗುತ್ತಿರುವುದನ್ನು ಕೇಳಿ ಭಯದಿಂದ ನಡುಗಿ ನೀನು ಕೂಡಲೇ ಪಲಾಯನ ಮಾಡು. ಸ್ವರ್ಗದೂತ ಗಣಗಳು, ಪ್ರಪಂಚದ ಸಕಲ ಸೃಷ್ಟಿಗಳು ಈ ಪರಿಶುದ್ಧ ನಾಮಕ್ಕೆ ತಲೆಬಾಗುತ್ತವೆ. ದೇವದೂತ ಗಣಗಳು ನಿರಂತರವಾಗಿ ಪರಿಶುದ್ಧ ನಾಮವನ್ನು ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು ಎಂದು ಹಾಡಿ ಹೊಗಳುತ್ತಾರೆ. ಪ್ರಭುವೇ, ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಮೊರೆ ನಿಮ್ಮ ಸನ್ನಿಧಿ ಸೇರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪ್ರಾರ್ಥಿಸೋಣ. ಸ್ವರ್ಗೀಯ ಸ್ಪಿತ ದೇವರೇ, ಭೂಮಿಯನ್ನು ಪರಿಪಾಲಿಸುವ ಪ್ರಭುವೇ, ದೇವದೂತರುಗಳ ಮುಖ್ಯ ದೂತರುಗಳ ಪೂರ್ವಜರ ಪ್ರವಾದಿಗಳ ಮತ್ತು ರಕ್ತ ಸಾಕ್ಷಿಗಳ ಸರ್ವೇಶ್ವರ, ಮರಣಾನಂತರದ ಜೀವವನ್ನು ನಿತ್ಯ ವಿಶ್ರಾಂತಿಯನ್ನು ನೀಡಲು ಶಕ್ತರಾದ ದೇವರೇ, ನೀವಲ್ಲದೆ ಬೇರೆ ದೇವರಿಲ್ಲ, ಉಂಟಾಗಲು ಸಾಧ್ಯವಿಲ್ಲ. ಏಕೆಂದರೆ ನೀವು ದೃಶ್ಯವೂ ಅದೃಶ್ಯವಾದ ಸಕಲ ವಸ್ತುಗಳ ಸೃಷ್ಟಿಕರ್ತರಾಗಿದ್ದೀರಿ. ನಿಮ್ಮ ಮಹಿಮಾಭರಿತ ಸನ್ನಿಧಿಯಲ್ಲಿ ವಿನಯದಿಂದ ಸಾಷ್ಟಾಂಗ ಪ್ರಣಾಮ ಮಾಡುತ್ತೇವೆ. ನಿಮ್ಮ ಮಹಾಶಕ್ತಿಯಿಂದ ನರಕ ಶಕ್ತಿಗಳನ್ನು ನಿಗ್ರಹಿಸಿರಿ. ಆಮೇನ್. ಪ್ರಭುವೇ, ಸೈತಾನನ ಕಪಟ ತಂತ್ರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಶಾಂತಿ ಸಮಾಧಾನದಲ್ಲಿ ಸ್ವಾತಂತ್ರ್ಯದಲ್ಲಿ ನಿಮಗೆ ಸೇವೆ ಸಲ್ಲಿಸಲು ಧರ್ಮಸಭೆಯನ್ನು ಆಶೀರ್ವದಿಸಿರಿ. ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು, ನಿಮ್ಮ ಧರ್ಮಸಭೆ ಎಲ್ಲ ಶತ್ರುಗಳನ್ನು ನಾಶಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳು ಹುಡುಕಿ
ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಇಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಮಾಡುವ ನಾಮ. ಬಿಡುಗಡೆ ಮಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ 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 ನಾಮ. ಪಾಪಿಗೆ ಇಂಪಾದ ನಾಮ. ಪಾಪಿಗೆ ಇಂಪಾದ ನಾಮ. ದಯವಿಟ್ಟು ಕುಳಿತುಕೊಳ್ಳಿ. ದೇವರ ವಾಕ್ಯವನ್ನು ನಾವು ಓದುವುದನ್ನು ಮುಂದುವರಿಸೋಣ. ಪುಟ 101, ರೋಗಿಗಳಿಗೆ ಆರೋಗ್ಯ ದಾನ. ಯೇಸುಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋವಾನನ ಸಂಗಡ ಸಿಮೋನ ಮತ್ತು ಆಂದ್ರೇಯನ ಮನೆಗೆ ಹೋದರು. ಸಿಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು ಎಬ್ಬಿಸಿದರು. ಜ್ವರ ಬಿಟ್ಟೋಯಿತು. ಆಕೆ ಎಲ್ಲರನ್ನೂ ಸತ್ಕರಿಸಿದಳು. ಸಂಜೆ ಸೂರ್ಯಾಸ್ತವಾದ ಮೇಲೆ ಜನರು ರೋಗಿಗಳನ್ನು, ದೆವ್ವ ಹಿಡಿದವರನ್ನು ಯೇಸುವಿನ ಬಳಿಗೆ ಕರೆತಂದರು. ಊರೇ ಆ ಮನೆಯ ಬಾಗಿಲಲ್ಲಿ ನೆರೆಯಿತು. ನಾನಾ ರೋಗಗಳಿಂದ ನರಳುತ್ತಿದ್ದವರನ್ನ ಯೇಸು ಗುಣಪಡಿಸಿದರು. ಸತ್ಕಾರ್ಯಕ್ಕೆ ಕಾಲಭೇದವಿಲ್ಲ. ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಲಿದ್ದ ಹಣವೆಲ್ಲ ವ್ಯಯ ಮಾಡಿದ್ದರೂ ಆಕೆಯ ರೋಗ ಮಾತ್ರ ಉಲ್ಬಣವಾಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖವಾಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ನಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ
ನೆಕ್ಸ್ಟ್ ಕೆಳಗಡೆ ಪಾಪ ವಿಮೋಚಕ ಯೇಸು. ಕೆಲವು ದಿನಗಳು ಕಳೆದ ಬಳಿಕ ಯೇಸ್ವಾಮಿ ಮತ್ತೊಮ್ಮೆ ಕಫರ್ನೌಮಿಗೆ ಬಂದರು. ಅವರು ಮನೆಯಲ್ಲಿದ್ದಾರೆಂಬ ಸುದ್ದಿ ಹಬ್ಬಿತು. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಇದರಿಂದಾಗಿ ಮನೆಯೊಳಗೆ ಮಾತ್ರವಲ್ಲ, ಹೊರಗಡೆಯೂ ಸ್ಥಳ ಸಾಲದೇ ಹೋಯಿತು. ಯೇಸು ಅಲ್ಲಿ ಸೇರಿದ್ದ ಜನಸ್ತೋಮಕ್ಕೆ ದೇವರ ವಾಕ್ಯವನ್ನು ಬೋಧಿಸತೊಡಗಿದರು. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಹೊರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಯೇಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗೆ ಇಳಿಸಿದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಅಲ್ಲೇ ಕುಳಿತಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು, ಇವನೇಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬರ ಹೊರತು ಪಾಪಗಳನ್ನು ಕ್ಷಮಿಸಲು ಬೇರೆ ಯಾರಿಂದ ಸಾಧ್ಯ ಎಂದು ತಮ್ಮ ಮನಸ್ಸಿನಲ್ಲೇ ಆಲೋಚಿಸಿಕೊಳ್ಳುತ್ತಿದ್ದರು. ಅವರು ಹೀಗೆ ಯೋಚಿಸುತ್ತಿರುವುದನ್ನು ಯೇಸು ತಕ್ಷಣ ಗ್ರಹಿಸಿಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚಿಸುತ್ತಿರುವುದು ಏಕೆ? ಈ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ಹೇಳುವುದು ಸುಲಭವೋ? ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು. ತನ್ನ ಹಾಸಿಗೆಯನ್ನು ಕರುಣಾಕರ ಯೇಸು. ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಜೆರಿಕೋ ಪಟ್ಟಣವನ್ನು ತಲುಪಿದರು. ಅಲ್ಲಿಂದ ಹೊರಡುವಾಗ ಜನರ ದೊಡ್ಡ ಗುಂಪು ಅವರನ್ನು ಹಿಂಬಾಲಿಸಿತು. ಕುರುಡು ಭಿಕ್ಷುಕನಾದ ತಿಮಾಯನ ಮಗ ಬರ್ತಿಮಾಯನು ದಾರಿಯ ಮಗುಲಲ್ಲಿ ಕುಳಿತಿದ್ದನು. ಆರು ಮಾರ್ಗವಾಗಿ ಹೋಗುತ್ತಿರುವ ಆತನು ನಜರೇತಿನ ಯೇಸು ಎಂದು ಕೇಳಿದೊಡನೆ ಅವನು, ಯೇಸುವೆ, ದಾವಿದ ಕುಲಪುತ್ರರೇ, ನನಗೆ ದಯ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೂ, ದಾವಿದ ಕುಲಪುತ್ರರೇ, ನನಗೆ ದಯ ತೋರಿ ಎಂದು ಇನ್ನಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ಕರೆದುಕೊಂಡು ಬನ್ನಿ ಎಂದು ಅಪ್ಪಣೆ ಮಾಡಿದರು. ಅವರು ಹೋಗಿ, ಏಳು, ಭಯಪಡಬೇಡ, ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದರು. ಅವನು ತನ್ನ ಮೇಲೋದಿಕೆಯನ್ನು ಅಲ್ಲೇ ಬಿಟ್ಟು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು, ನನ್ನಿಂದ ನಿನಗೆ ಏನಾಗಬೇಕು ಎಂದು, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಆತನಿಗೆ, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸು ಹಿಂಬಾಲಿಸಿ ಹಿಂದೆ ಹೋದನು. ಲಾಜರನ ಪುನರುಜ್ಜೀವನ. ಯೇಸು ಸ್ವಾಮಿ ಮತ್ತೊಮ್ಮೆ ಮನಮರುಗಿ ಸಮಾಧಿಯ ಬಳಿಗೆ ಬಂದರು. ಅದಕ್ಕೊಂದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲನ್ನು ಮುಚ್ಚಲಾಗಿತ್ತು. ಯೇಸು ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು. ಮೃತನ ಸಹೋದರಿಯಾದ ಮಾರ್ತಾಳು, ಪ್ರಭುವೇ, ಅವನು ಸತ್ತು 4 ದಿನಗಳಾದವು. ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದಳು. ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಲಿಲ್ಲವೇ ಎಂದು ಮರುನುಡಿದರು ಯೇಸು. ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ. ಆದ್ದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿಗೊಡುತ್ತೀರಿ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ನನ್ನನ್ನು ಕಳುಹಿಸಿದ ಆತ ನೀವೇ ಎಂದು ಸುತ್ತಲೂ ನೆರೆದಿರುವವರು ನಂಬುವಂತೆ ನಾನು ಹೀಗೆ ಹೇಳಿದೆನು ಎಂದು ನುಡಿದರು. ಅನಂತರ ಗಟ್ಟಿಯಾದ ಧ್ವನಿಯಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದರು. ಸತ್ತಿದ್ದವನು ಕೂಡಲೇ ಹೊರಗೆ ಬಂದನು. ಅವನ ಕೈಕಾಲುಗಳು ಶವಾಸದಿಂದ ಸುತ್ತಿದ್ದವು. ಆಗ ಯೇಸು ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿರಿ. ಪುಟ ಪ್ರಿಯರೀಗ ಸೌಖ್ಯಪಡಿಸಿದ್ದಾರೆ ಯೇಸು ಸ್ವಾಮಿ ನಮ್ಮಲ್ಲಿ ಕೆಲವರಿಗೆ. ದೇವರ ವಾಕ್ಯನ ಓದ್ತಿರುವಾಗ ಯೇಸು ಸ್ವಾಮಿ ಕಾರ್ಯ ಮಾಡಿದ್ದಾರೆ, ಸೌಖ್ಯವನ್ನು ಕೊಟ್ಟಿದ್ದಾರೆ. ಆ ಸಂದೇಶಗಳನ್ನು ಓದಿಲ್ಲ ಹೇಳಲಾಗೋದು.
ಮೂವರನ್ನು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಯೇಸುಸ್ವಾಮಿ ಗುಣಪಡಿಸಿದ್ದಾರೆ. ಹೊಟ್ಟೆಗೆ ಸಂಬಂಧಿಸಿದ ರೋಗಗಳಿಂದ ಯೇಸುಸ್ವಾಮಿ ಮೂವರಿಗೆ ಗುಣಪಡಿಸಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನಾ ರೀತಿಯ ಭಯಗಳಿಂದ ದೇವರು ಅನೇಕರನ್ನ ಬಿಡುಗಡೆಗೊಳಿಸುತ್ತಿದ್ದಾರೆ. ನಾನಾ ಥರದ ಭಯಗಳಿಂದ ಈ ಸಮಯದಲ್ಲಿ ಯೇಸುಸ್ವಾಮಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 5 ಜನರಿಗೆ ದೃಷ್ಟಿ ಸಂಬಂಧ ಸಮಸ್ಯೆಯಿಂದ ದೇವರು ಸೌಖ್ಯ ಕೊಟ್ಟಿದ್ದಾರೆ. ಕಣ್ಣಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಂದ 5 ಜನರಿಗೆ ಯೇಸುಸ್ವಾಮಿ ಸೌಖ್ಯ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊಂಟದ ನೋವಿನಿಂದ ದೇವರು 5 ಜನರನ್ನು ಗುಣಪಡಿಸಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆರ್ಥಿಕ ಅಡಚಣೆಯಿಂದ, ಹಣದ ಕೊರತೆಯಿಂದ 3 ವ್ಯಕ್ತಿಗಳಿಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೌಟುಂಬಿಕ ಕಲಹದಿಂದ ಅನೇಕ ಕುಟುಂಬಗಳಿಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ಕುಟುಂಬಗಳ ಮಧ್ಯೆ ಇರುವಂಥ ಸಮಸ್ಯೆಗಳಿಂದ, ಕಲಹಗಳಿಂದ ತುಂಬ ಜನರಿಗೆ ಶಾಂತಿ ಸಮಾಧಾನ ಯೇಸುಸ್ವಾಮಿ ಕೊಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಮಾನಸಿಕ ಯಾತನೆ, ಮಾನಸಿಕ ವೇದನೆ ಅನುಭವಿಸ್ತಿರುವ ಅನೇಕ ವ್ಯಕ್ತಿಗಳಿಗೆ ದೇವರು ಶಾಂತಿ ಸಮಾಧಾನ ಕೊಡುತ್ತಿರುವುದನ್ನು ದೇವರು ತೋರಿಸ್ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗರ್ಭಕೋಶದ ಸಮಸ್ಯೆ ಇರುವ ಒಬ್ಬರನ್ನ ದೇವರು ಗುಣಪಡಿಸಿದ್ದಾರೆ. ಗರ್ಭಕೋಶದ ಸಮಸ್ಯೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮೂತ್ರಕೋಶದ ಸಮಸ್ಯೆಯಿಂದ 6 ವ್ಯಕ್ತಿಗಳನ್ನ ದೇವರು ಗುಣಪಡಿಸಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಚರ್ಮದ ಸಮಸ್ಯೆ ಇರುವ, ಚರ್ಮರೋಗ ಕಾಯಿಲೆ ಇರುವಂತ ಒಂದು ವ್ಯಕ್ತಿಯನ್ನ ದೇವರು ಮುಟ್ಟಿ ಗುಣಪಡಿಸುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೆಂಕಿಯ ಭಯವಿರುವ ಒಬ್ಬ ವ್ಯಕ್ತಿಯನ್ನು ದೇವರು ಗುಣ ಮಾಡುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಬೆಂಕಿ ಕಂಡ್ರೆ ಹೆದರುತ್ತಿದ್ರು, ಯೇಸುಸ್ವಾಮಿ ಧೈರ್ಯ ಕೊಟ್ಟಿದ್ದಾರೆ. ಲೋಕವನ್ನು ಪರಿತ್ಯಜಿಸಿ ದೇವರನ್ನು ಹಿಂಬಾಲಿಸಬೇಕು ಎಂಬ ಬಯಕೆ ಇರುವ 3 ಜನರನ್ನು ದೇವರು ವಿಶೇಷವಾಗಿ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಅವರ ಕೃಪೆ ನೀಡುತ್ತಿದ್ದಾರೆ. 3 ಜನರಿಗೆ ತುಂಬ ಆಸೆ ಇತ್ತು, ಎಲ್ಲ ಲೋಕವನ್ನು ಬಿಡಬೇಕು, ನಾನು ಸಂಪೂರ್ಣವಾಗಿ ನಾವು ಯೇಸುವಿಗೆ ನಮ್ಮನ್ನು ಅರ್ಪಿಸಿಕೊಡ್ಬೇಕು ಅಂತ. ಹಾಗೆ 3 ಜನರಿಗೆ ದೇವರು ಕೃಪೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅನೇಕ ವ್ಯಕ್ತಿಗಳಿಗೆ ಕ್ಷಮೆಯನ್ನು ಕೊಡುವಂತ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಪರಸ್ಪರ ಮನಸ್ತಾಪ, ದ್ವೇಷ ದೂರ ಮಾಡಿ ಕ್ಷಮೆ ಕೊಡುವಂತ ಕೃಪೆ ತುಂಬಾ ಜನರಿಗೆ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆಯ ವರವನ್ನ ದೇವರು ಅನೇಕರಿಗೆ ದಯಪಾಲಿಸುತ್ತಿದ್ದಾರೆ. ಅವರ ಪ್ರಾರ್ಥನಾ ಜೀವನವನ್ನು ಬಲಪಡಿಸುತ್ತಿದ್ದಾರೆ. ಅಂತಿಮ ದಿನದಲ್ಲಿ ದೇವರು ಹೇಳಿದ್ದಾರೆ, ನನ್ನ ಪ್ರಾರ್ಥನಾ ವರವನ್ನು ಸುರಿಸ್ತೀನಿ, ಮನೋಭಾವ ಸುರಿಸ್ತೀನಿ. ಆ ಪ್ರಾರ್ಥನೆ ಮಾಡೋ ವರ, ಕೃಪೆ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀಲಿ ಬಣ್ಣದ ಬಟ್ಟೆ ಧರಿಸಿರುವ ಓರ್ವ ಸಹೋದರಿಯನ್ನ ಗರ್ಭಕೋಶದ ನೋವಿನಿಂದ ಯೇಸು ಗುಣ ಮಾಡಿದ್ದಾರೆ. ನೀಲಿ ಬಣ್ಣದ ಬಟ್ಟೆ ಧರಿಸುವ ಒಬ್ಬ ಸಹೋದರಿಯನ್ನ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 46 ವರ್ಷದ ಒಬ್ಬ ಸಹೋದರನನ್ನ ಶರೀರದ ಗಂಟುಗಳ ನೋವಿನಿಂದ ಪ್ರಭು ಯೇಸು ಗುಣ ಮಾಡಿದ್ದಾರೆ. ಅವರಿಗೆ ಕೆಲಸ ಮಾಡಲು ಕಷ್ಟವಾಗ್ತಿತ್ತು, ಆ ಗಂಟು ನೋವಿನಿಂದ ಯೇಸುಸ್ವಾಮಿ ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೇರಳೆ ಬಣ್ಣದ ಬಟ್ಟೆ ಧರಿಸಿರುವ ಒಬ್ಬ ಸಹೋದರಿಯನ್ನ ಎದೆಯ ಭಾಗದಲ್ಲಿದ್ದ ಗೆಡ್ಡೆ ಮತ್ತು ನೋವಿನಿಂದ ಪ್ರಭು ಯೇಸು ಗುಣ ಮಾಡಿದ್ದಾರೆ. ಗೆಡ್ಡೆ ನೋವಿನಿಂದ, ಹೃದಯದ ಭಾಗದಲ್ಲಿರುವ ಗೆಡ್ಡೆ ನೋವಿಂದ ಸಹೋದರಿಯನ್ನು ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓರ್ವ ಸಹೋದರಿಯನ್ನ ಖಿನ್ನತೆ ರೋಗದಿಂದ ಪ್ರಭು ಗುಣ ಮಾಡಿದ್ದಾರೆ. ಒಬ್ಬ ಸಹೋದರಿಗೆ ಖಿನ್ನತೆ, ಮಾನಸಿಕ ರೋಗ ಇತ್ತು, ಖಿನ್ನತೆ, ಆ ರೋಗದಿಂದ ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 58 ವರ್ಷದ ಟೀ ಶರ್ಟ್ ಧರಿಸಿರುವ ಓರ್ವ ಸಹೋದರನನ್ನ ಹೃದಯ ಸಂಬಂಧಿ ಕಾಯಿಲೆಯಿಂದ ಯೇಸುಸ್ವಾಮಿ ಗುಣ ಮಾಡಿದ್ದಾರೆ. 58 ವರ್ಷದ ಒಬ್ಬರನ್ನ ಟೀ ಶರ್ಟ್ ಧರಿಸಿದ್ದಾರೆ, ಹೃದಯ ಸಂಬಂಧಿ ಕಾಯಿಲೆಯಿಂದ ಯೇಸು ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕಾಲಿನ ನರಗಳ ಸೆಳೆತದಿಂದ ಬಳಲುತ್ತಿದ್ದ 2 ಮಹಿಳೆಯರನ್ನ, ಸ್ತ್ರೀಯರನ್ನ ಯೇಸುಸ್ವಾಮಿ ಗುಣ ಮಾಡಿದ್ದಾರೆ. ಕಾಲಿನ ನರಗಳ ಸೆಳೆತ, ಆ ಕಾಯಿಲೆಯಿಂದ ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓರ್ವ ತಾಯಿ ಮಗಳ ಅತಿಯಾದ ರಕ್ತಸ್ರಾವದ ರೋಗ ವಾಸಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು.
ಮಗಳನ್ನು ಯೇಸು ಗುಣ ಮಾಡಿದ್ದಾರೆ, ಸೌಖ್ಯ ನೀಡಿದ್ದಾರೆ. ಅವರ ತಾಯಿ ತನ್ನ ಮಗಳಿಗೆ ತುಂಬ ಬ್ಲಡ್ ಹೋಗ್ತಿತ್ತು, ರಕ್ತಸ್ರಾವ, ಅದರಿಂದ ಗುಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ರು ತಾಯಿ. ಆ ತಾಯಿಯ ಪ್ರಾರ್ಥನೆ ಕೇಳಿ ಮಗಳನ್ನು ಯೇಸು ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮಕ್ಕಳಿಲ್ಲದ ದಂಪತಿಗಳನ್ನು ಯೇಸು ಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ. ಮದುವೆಯಾಗಿ 12 ವರ್ಷಗಳಾಗಿತ್ತು, ಮಕ್ಕಳಿರಲಿಲ್ಲ. ಅವರಿಗೆ ಪುತ್ರ ಸಂತಾನ ಕೊಡುವಂಥ ವಾಗ್ದಾನ ದೇವರು ಕೊಟ್ಟಿದ್ದಾರೆ ಅವರಿಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮೊಣಗಂಟು, ಕೈಗಳು ನೋವಿನಿಂದ 6 ಮಂದಿಯನ್ನು ಪ್ರಭು ಯೇಸು ಗುಣ ಮಾಡಿದ್ದಾರೆ. ಇವರಿಗೆ ಮೊಣಕಾಲು ಹಾಕಲು ಕಷ್ಟವಾಗ್ತಿತ್ತು. ದಿಬಿಗಲು ಸೈನತ್ಲೆ 6 ಜನರನ್ನು ಯೇಸು ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕತ್ತು ನೋವು ಹಾಗೂ ಎಡಭುಜ ನೋವಿನಿಂದ ಓರ್ವ ಸಹೋದರನನ್ನ ಪ್ರಭು ಯೇಸು ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕತ್ತಲೆ ಕಂಡರೆ ಭಯಪಡುತ್ತಿರುವ 2 ಮಹಿಳೆಯರನ್ನ ಮತ್ತು ಒಬ್ಬ ಸಹೋದರನನ್ನ ಪ್ರಭು ಯೇಸು ಗುಣ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 4 ಮಂದಿ ಮಹಿಳೆಯರಿಗೆ ಮತ್ತು ಒಬ್ಬ ಸಹೋದರನಿಗೆ ಪ್ರಾರ್ಥನಾ ಕೃಪೆಯನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾರೆ, ಪ್ರಾರ್ಥಿಸುವ ಕೃಪೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ತುಂಬ ಜನರಿಗೆ ಸೌಖ್ಯ ಶಾಂತಿ ಕೊಟ್ಟಿದ್ದಾರೆ ಈ ಸಮಯದಲ್ಲಿ, ಅವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಇನ್ನೂ ಗುಣ ಮಾಡ್ತಾ ಇರ್ತಾರೆ. ನಾವು ದೇವರ ವಾಕ್ಯವನ್ನು ಓದುವುದನ್ನು ಮುಂದುವರಿಸೋಣ. ಪುಟ 101 ರೋಗಿಗಳಿಗೆ ಆರೋಗ್ಯದಾನ. ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋವಾನನ ಸಂಗಡ ಸೀಮೋನ ಹಾಗೂ ಆಂದ್ರೇಯನ ಮನೆಗೆ ಹೋದರು. ಸೀಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಅದು ಓದಿದ್ದೇವೆ ನಾವು. ಈಗ ಪುಟ 95 ಪ್ರಭುವಿಗೆ ಸ್ತುತಿಮಾಲೆ, ಕೀರ್ತನೆ 136. ಇದನ್ನು ನಾವು ಹಾಡೋಣ. ಕೀರ್ತನೆ ಮುಖಾಂತರ ದೇವರನ್ನ ಸ್ತುತಿ ಮಾಡೋಣ. ದೇವರು ಸೌಖ್ಯ ಕೊಟ್ಟಿದ್ದಕ್ಕಾಗಿ, ನಮಗೆ ಗುಣಪಡಿಸಿದ್ದಕ್ಕಾಗಿ, ತುಂಬ ಜನರಿಗೆ ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಈ ಕೀರ್ತನೆ ಮುಖಾಂತರ ವಂದನೆ ಸಲ್ಲಿಸೋಣ. ಒಳ್ಳೆಯವರಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವರಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಮಹೋನ್ನತ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಮಹತ್ ಕಾರ್ಯವೆಸಗಬಲ್ಲ ಏಕೈಕನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಆಸಿದವನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಮಹಾಜ್ಯೋತಿರ್ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ,
ಆತನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈ ಚಾಚಿ ಅವರನ್ನು ನುಡಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಫರೋಹನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಬಲವಂತ ರಾಜನನ್ನು ಉರುಳಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಸಂಹರಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಆಮೋರ್ಯರ ರಾಜನಾದ ಸಿಂಹೋನನನ್ನು ಕೊಂದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಆಶಾನಿನ ಅರಸನಾದ ಓಗನನ್ನು ಸಂಹರಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸತ್ತಾಗಿ ನೀಡಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಸಕಲ ಜೀವಿಗಳಿಗೆ ಆಹಾರ ನೀಡುವ ಆತನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವನಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ದೇವರ ವಾಕ್ಯ ಓದುವುದ ಮುಂದುವರಿಸೋಣ. ಪುಟ 106, 106 ಉಪಕಾರ ಸ್ಮರಣೆ ಕೀರ್ತನೆ. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ. ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು, ಪ್ರಭುವೆನಿತೋ ಒಳ್ಳೆಯವನು, ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ,
ಆತನ ಸತ್ಯತೆ ತಲತಲಾಂತರಕ್ಕೂ. ಪುಟ 94 94 ಮರಿಯಳ ಸ್ತುತಿಗೀತೆ. ಆಗ ಹೀಗೆಂದು ಮರಿಯಳು ಹೊಗಳಿದಳು, ಎನ್ನಾತ್ಮ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ, ಧನ್ಯಳೆಂದು ಹೊಗಳುವರೆನ್ನನ್ನು ಇಂದಿನಿಂದ ಸರ್ವ ಜನಾಂಗ. ಏಕೆನೆ ಮಾಡಿಯ ನಿನಗೆ ಸರ್ವಶಕ್ತನು ಮಹತ್ ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳನ್ನು ಚದರಿಸಿರುವನು, ಪ್ರದರ್ಶಿಸಿರುವನು ತನ್ನ ಬಾಹುಬಲವನ್ನು. ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನದಲಿತರನ್ನು. ತೃಪ್ತಿಪಡಿಸಿರುವನು ಹಸಿದವರನ್ನು ಮೃಷ್ಟಾನ್ನದಿ, ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ. ನೆರವಾದನು ತನ್ನ ದಾಸ ಇಸ್ರೇಲನಿಗೆ, ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ. ಎಂಥ ದಿವ್ಯ ಸಂಸ್ಕಾರ. ಭಾಗ್ಯವಂತಿಸನ ಪ್ರಭುವಿನ ಆಶೀರ್ವಾದಕ್ಕಾಗಿ ಮೊಣಕಲಕೋಣ. ಎಂಥ ದಿವ್ಯ ಸಂಸ್ಕಾರ, ಭಾಗ್ಯವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಏಡಿತ್ತು ನಿಂತಿದೆ. ಇಂದ್ರಿಯತೀತವಾದದ್ದನ್ನು ವಿಶ್ವಾಸವು ತೋರಲಿ. ಪ್ರೀತನಿಗೂ ಸುತನಿಗೂ ಈರ್ವರಿಂದರಾಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಕರ್ತರಾದ ದೇವರೇ, ಈ ಅದ್ಭುತ ಸಂಸ್ಕಾರವನ್ನು ನಿಮ್ಮ ಶಿಲುವೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲ ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯುಂಟಾಗಲಿ. ದೇವರಿಗೆ ಸ್ತುತಿಯಾಗಲಿ, ಅವರ ಪವಿತ್ರ ನಾಮಕ್ಕೆ ಸ್ತುತಿಯಾಗಲಿ, ನಿಜ ದೇವರು ನಿಜ ಮನುಷ್ಯರಾಗಿರುವ ಯೇಸು ಕ್ರಿಸ್ತರಿಗೆ ಸ್ತುತಿಯಾಗಲಿ, ಯೇಸುವಿನ ನಾಮಕ್ಕೆ ಸ್ತುತಿಯಾಗಲಿ, ಅವರ ಪವಿತ್ರ ಹೃದಯಕ್ಕೆ ಸ್ತುತಿಯಾಗಲಿ, ಅವರ ಅತ್ಯಮೂಲ್ಯ ರಕ್ತಕ್ಕೆ ಸ್ತುತಿಯಾಗಲಿ, ಬಲಿಪೀಠದ ಪರಮ ಪ್ರಸಾದವಿರುವ ಯೇಸುವಿಗೆ ಸ್ತುತಿಯಾಗಲಿ, ನಮ್ಮ ಪರವಾಗಿ ಭಿನ್ನಯಿಸುವ ಪವಿತ್ರಾತ್ಮರಿಗೆ ಸ್ತುತಿಯಾಗಲಿ, ದೇವರ ಮಹಾತಾಯಿ ಅತಿ ಪರಿಶುದ್ಧರಾಗಿರುವ ಮರಿಯಮ್ಮನವರಿಗೆ ಸ್ತುತಿಯಾಗಲಿ, ಇವರ ಅತಿ ಪವಿತ್ರ ಅಮಲೋದ್ಭವಕ್ಕೆ ಸ್ತುತಿಯಾಗಲಿ, ಇವರ ಮಹಿಮಾಭರಿತ ಸ್ವರ್ಗ ಸ್ವೀಕಾರಕ್ಕೆ ಸ್ತುತಿಯಾಗಲಿ, ಕನ್ನಿಕೆಯು ಮಾತೆಯೂ ಆಗಿರುವ ಮರಿಯಮ್ಮನವರ ನಾಮಕ್ಕೆ ಸ್ತುತಿಯಾಗಲಿ, ಇವರ ಅತಿ ಪರಿಶುದ್ಧ ಪತಿಯಾದ ಸಂತ ಜೋಸೆಫರಿಗೆ ಸ್ತುತಿಯಾಗಲಿ, ತಮ್ಮ ದೂತರಲ್ಲಿ ಸಂತರಲ್ಲಿ ದೇವರಿಗೆ ಸ್ತುತಿಯಾಗಲಿ.
ಎದ್ದು ಹಾಡು ಹಾಡೋಣ. ಚಪ್ಪಾಳಿ ತಟ್ಟು ಹಾಡು ಹಾಡೋಣ. ದೇವರಿಗೆ ಸ್ತೋತ್ರ. ದೇವ ಸನ್ನಿಧಿಯಲ್ಲಿ ಸ್ತೋತ್ರ ಹಾಡುವ, ದೇವ ನೀಡಿದ ಕೃಪೆಗಾಗಿ, ನವ ಜೀವನ ತೋರಿದ ಯೇಸುರಾಜಗೆ ಹಲ್ಲೆಲೂಯಾ ಸ್ತುತಿ ಹಾಡುವ. ದೇವ ಸನ್ನಿಧಿಯಲ್ಲಿ ಸ್ತೋತ್ರ ಹಾಡುವ, ದೇವ ನೀಡಿದ ಕೃಪೆಗಾಗಿ, ನವ ಜೀವನ ತೋರಿದ ಯೇಸುರಾಜನಿಗೆ ಹಲ್ಲೆಲೂಯಾ ಸ್ತುತಿ ಹಾಡುವ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತೋತ್ರ 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 ಹಾಡುವ. ನನ್ನ ಪಾಪವೇ ರೋಗವಾಗಿತ್ತು, ಆತ್ಮಶಾಂತಿ ದೂರವಾಗಿತ್ತು. ನನ್ನ ಪಾಪವೇ ರೋಗವಾಗಿತ್ತು, ಆತ್ಮಶಾಂತಿ ದೂರವಾಗಿತ್ತು. ಯೇಸು ಮುಟ್ಟಲು ರೋಗ ತೊಲಗಿದೆ, ಆತ್ಮಶಾಂತಿ ಲಭ್ಯವಾಗಿದೆ. ಯೇಸು ಮುಟ್ಟಲು ಆಹಾ ರೋಗ ತೊಲಗಿದೆ, ಆತ್ಮಶಾಂತಿ ಲಭ್ಯವಾಗಿದೆ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತೋತ್ರ ಹಾಡುವ. 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 ಅಂಧಕಾರವೇ ನನ್ನ ಅಂತರಂಗವ, ಪ್ರೀತಿಯಿಂದ ಬಂಧನಗೊಳಿಸಿದೆ. ಅಂಧಕಾರವೋ ನನ್ನ ಅಂತರಂಗವ, ಪ್ರೀತಿಯಿಂದ ಬಂಧನಗೊಳಿಸಿದೆ. ಈ ಬಂಧನದಿಂದ ನನ್ನ ಮುಕ್ತಗೊಳಿಸಲು ಯೇಸು ದೇವದರೆಗಿಳಿದ. ಈ ಬಂಧನದಿಂದ ನನ್ನನ್ನು ಮುಕ್ತಗೊಳಿಸಲು ಯೇಸು ದೇವದರೆಗಿಳಿದ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತೋತ್ರ ಹಾಡುವ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತೋತ್ರ ಹಾಡುವ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತೋತ್ರ